ನಮಸ್ಕಾರ ವೀಕ್ಷಕರೇ, ಇವತ್ತಿನ ಸ್ಪಂದನ ರಿಪೋರ್ಟ್ಗೆ ಸ್ವಾಗತ. ನಾನು ಶ್ರೀನಾಥ್. ಇವತ್ತಿನ ದಿನ ಈ ಒಂದು ವಿಷಯದ ಬಗ್ಗೆ ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಲಿಕ್ಕೆ ಹೊರಟಿದ್ದೇನೆ ಅಂತಂದರೆ, ಹಲವಾರು ಪ್ರವಾಸಿ ತಾಣಗಳು, ಪ್ರೇಕ್ಷಣೀಯ ಸ್ಥಳಗಳ ಒಂದು ಕೇಂದ್ರ ಬಿಂದುವಾಗಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ನಿಟ್ಟೂರು ಎಂಬಲ್ಲಿ ಈ ಒಂದು ಸ್ವಚ್ಛತೆಯ ಕಡೆಗೆ ಗಮನವನ್ನು ಕೊಡ್ತಾ ಇಲ್ಲ. ಅಲ್ಲಿನ ಒಂದು ಸಾರ್ವಜನಿಕ ಶೌಚಾಲಯ ಇದೆ, ಅಲ್ಲಿ ನೋಡಿದರೆ ಮೂಗು ಮುಚ್ಚಿಕೊಂಡು ಹೋಗುವಂಥ ಒಂದು ಪ್ರಸಂಗಗಳು ಎದುರಾಗಿದೆ. ಅದೇ ರೀತಿ ಕೊಳಚೆಯಿಂದ ತುಂಬಿ ಸ್ವಿಮ್ಮಿಂಗ್ ಪೂಲ್ ಆಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಅಲ್ಲಿನ ಪರಿಸರದಲ್ಲಿ ಅದೊಂದು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಒಳಪಟ್ಟಿದ್ರು ಕೂಡ ಅಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಅಥವಾ ಜನಪ್ರತಿನಿಧಿಗಳಾಗಿರ್ಬೋದು ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾರೆ ವಿನಃ ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಯಾವುದೇ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಯಾಕೆ ಈ ಪ್ಲೇಸ್ ಅಷ್ಟು ಕೇಂದ್ರ ಬಿಂದುವಾಗಿದೆ ಅಂತಂದರೆ, ಅಲ್ಲಿ ಕೊಡಚಾದ್ರಿ, ವಿಶ್ವಪ್ರಸಿದ್ಧವಾಗಿರ್ತಕ್ಕಂಥ ಕೊಡಚಾದ್ರಿಗೆ, ಅದೇ ರೀತಿ ದೇವಾಲಯಗಳಲ್ಲೇ ಪ್ರಮುಖವಾದಂಥ ಒಂದು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ, ಹಾಗೆ ಸಿಗಂದೂರಿನ ಒಂದು ಚೌಡೇಶ್ವರಿ ದೇವಸ್ಥಾನ, ಅದೇ ರೀತಿ ಕಲ್ಯಾಣಿ ಚೌಕದ ಒಂದು ತೂಗು ಸೇತುವೆ, ಹೀಗೆ 3-4-5 ಒಂದು ಪ್ರವಾಸಿ ಕ್ಷೇತ್ರಗಳು, ಪ್ರೇಕ್ಷಣೀಯ ಕ್ಷೇತ್ರಗಳ ಒಂದು ಭೇಟಿ ನೀಡಬೇಕು ಅಂತಂದರೆ ಪ್ರವಾಸಿಗರು ಸಂದರ್ಶಿಸಬೇಕಾದಂಥ ಒಂದು ಪ್ರಮುಖವಾದ ತಾಣ ಮತ್ತು ಕೇಂದ್ರ ಬಿಂದು ಆಗಿರ್ತಕ್ಕಂಥ ಒಂದು ಪ್ಲೇಸ್ ಅಂತಂದರೆ ಈ ನಿಟ್ಟೂರು. ಈ ನಿಟ್ಟೂರಿನಲ್ಲೇ ಪ್ರವಾಸಿಗರಿಗೆ ಬೇಕಾದಂಥ ರೀತಿಯಲ್ಲಿ, ಸರಿಯಾದ ರೀತಿಯಲ್ಲಿ ಪ್ರವಾಸಿಗರು ಅನುಕೂಲದಿಂದ ಇದೊಂದು ಉಪಯೋಗಿಸಲಿ ಅಂತ ಬಹಳ ಮುತುವರ್ಜಿಯಿಂದ ಹಲವಾರು ವರ್ಷಗಳ ಕೆಳಗೆ ಒಂದು ಸಾರ್ವಜನಿಕ ಶೌಚಾಲಯವನ್ನು ಮಾಡಲಾಯಿತು. ಆದರೆ ನಂತರದ ದಿನಗಳಲ್ಲಿ ಆ ಮುತುವರ್ಜಿ, ಆ ಕಾಳಜಿ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಯಿತು. ಯಾಕೆ ಈ ಥರ ಒಂದು ಮುತುವರ್ಜಿಗಳು ಕಡಿಮೆ ಆಗ್ತಾ ಹೋಯಿತು, ಕಾಳಜಿಗಳು ಕಡಿಮೆ ಆಗ್ತಾ ಹೋಯಿತು ಅಂತಂದರೆ, ಕೇವಲ ರಾಜಕೀಯ ಲಾಭಕ್ಕೋಸ್ಕರ ಮಾಡಿದಂಥ ಈ ಸಾರ್ವಜನಿಕ ಶೌಚಾಲಯ ಈಗ ರಾಜಕೀಯ ಲಾಭವೂ ಇಲ್ಲದೆ, ಯಾವುದೇ ಜನರಿಗೆ ಲಾಭವೂ ಆಗ್ತಾ ಇಲ್ಲದೆ ಹಾಗೆ ಕಂಗೆಟ್ಟು ನಿಂತಿರುವಂಥದ್ದು. ಇದನ್ನು ನೋಡ್ತಾ ಹೋದರೆ ನೀವೇ ಗೊತ್ತಾಗುತ್ತೆ, ಗಮನಿಸ್ಬೋದು. ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಹೋದರೆ ಆ ಒಂದು ಟಾಯ್ಲೆಟ್ನಿಂದ ನೀರು ಹೊರಗೆ ಬರ್ತಾ ಇದೆ, ಆದರೆ ಆ ಟಾಯ್ಲೆಟ್ಗೆ ಬೇಕಾದಂಥ ನೀರು ಸರಿಯಾಗಿ ಅಲ್ಲಿ ಬರ್ತಾ ಇಲ್ಲ. ಅದೇ ರೀತಿ ಲೈಟಿನ ವ್ಯವಸ್ಥೆಗಳು ಕೂಡ ಇಲ್ಲ. ಮತ್ತು ಅಲ್ಲೇ ಅಕ್ಕಪಕ್ಕದಲ್ಲಿ ತ್ಯಾಜ್ಯಗಳ ರಾಶಿಯೇ ಬಿದ್ದಿರುವಂಥದ್ದು. ಇಲ್ಲೇ ಮೇಲ್ಗಡೆ ನೋಡ್ತಾ ಹೋದರೆ ಅಲ್ಲೊಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ, ಅದರ ಪಕ್ಕದಲ್ಲೇ ಒಂದು ಅಡುಗೆ ಕೋಣೆ ಇದೆ. ಆ ಅಡುಗೆ ಕೋಣೆಯ ಕೆಳಗಡೆ ಒಂದು ಕಟ್ಟಡವಾಗಿ ಈ ಒಂದು ಸಾರ್ವಜನಿಕ ಶೌಚಾಲಯ ಇದೆ. ಆದರೆ ಅಲ್ಲೆಲ್ಲ ಸಾಂಕ್ರಾಮಿಕ ರೋಗಗಳು ಮತ್ತು ಸಾಂಕ್ರಾಮಿಕ ರೋಗಗಳನ್ನು ಹರಡುವಂಥ ಸೊಳ್ಳೆಗಳು ಇಲ್ಲಿ ಉತ್ಪತ್ತಿ ಆಗೋದ್ರಿಂದ, ಒಂದು ಅಡುಗೆ ಕೋಣೆಗೆ ಅದು ಹೋಗೋದ್ರಿಂದ ಹಲವಾರು ರೋಗಗಳ ಭೀತಿ ಅಲ್ಲಿನ ಒಂದು ಮಕ್ಕಳಿಗಾಗಿರ್ಬೋದು, ಗ್ರಾಮಸ್ಥರಿಗಾಗಿರ್ಬೋದು ಆಗ್ತಾ ಇರುವಂಥದ್ದು. ಈ ಕುರಿತಾಗಿ ಇಲ್ಲಿನ ಒಂದು ಸ್ಥಿತಿಗತಿಯ ಬಗ್ಗೆ ಅಥವಾ ಇಲ್ಲಿನ ಒಂದು ಗ್ರಾಮಸ್ಥರ ಸಮಸ್ಯೆಗಳಾಗಿರ್ಬೋದು, ಅಲ್ಲಿನ ಒಂದು ಸ್ಥಳೀಯ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಿಟ್ಟೂರಿನ ಪ್ರತಿನಿಧಿಯಾಗಿರ್ತಕ್ಕಂಥ ಪ್ರಜ್ವಲ್ ಅವರು. ಹೇಳಿ ಪ್ರಜ್ವಲ್, ಯಾವ ರೀತಿಯಾದಂಥ ಒಂದು ಸಮಸ್ಯೆಗಳನ್ನು ಇಲ್ಲಿನ ಸ್ಥಳೀಯರು ಮತ್ತು ಇಲ್ಲಿನ ಒಂದು ವ್ಯವಸ್ಥೆ ಅನುಭವಿಸ್ತಾ ಇದೆ? ಏನು ಈ ನಿಟ್ಟೂರಿನ ಶೌಚಾಲಯ ಅನ್ನುವಂಥದ್ದು ಏನಿದೆ, ಇದು ಒಂದು ರೀತಿಯಲ್ಲಿ ಗಬ್ಬು ನಾರುತ್ತಿರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಾನೆ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಇದು ನಿಟ್ಟೂರು ಅನ್ನುವಂಥದ್ದು ಕೊಡಚಾದ್ರಿ, ಕೊಲ್ಲೂರು, ಸಿಗಂದೂರು ಭಾಗದ ಕೇಂದ್ರ ಸ್ಥಳವಾಗಿ ನಾವು ನೋಡ್ತೇವೆ. ಯಾಕೆಂದ್ರೆ ಇಲ್ಲಿ ಬರುವಂತ ಪ್ರತಿಯೊಂದು ಪ್ರವಾಸಿಗರು ಕೂಡ ಅಲ್ಲಿ ತಮ್ಮ ವಾಹನವನ್ನು ನಿಲ್ಲಿಸುವಂತದ್ದು ಸರ್ವೇ ಸಾಮಾನ್ಯ. ಆದ್ರೆ ಎಲ್ಲೋ ಒಂದು ಕಡೆ ಈ ಶೌಚಾಲಯದ ವ್ಯವಸ್ಥೆ ಸರಿಯಾಗಿ ಇಲ್ಲದೆ ಇರೋದ್ರಿಂದ ಅವರಿಗೆ ಒಂದು ರೀತಿಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಮೂಲಭೂತ ಸೌಕರ್ಯಗಳನ್ನ ಅಲ್ಲಿನ ಗ್ರಾಮ ಪಂಚಾಯತ್ ಒದಗಿಸಿಲ್ಲ ಅಂತಾನೆ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ಆ ಶೌಚಾಲಯಗಳಲ್ಲಿ ಯಾವುದೇ ಒಂದು ನೀರಿನ ಸೌಲಭ್ಯವಾಗಿರ್ಬಹುದು ಅಥವಾ ಬೆಳಕಿನ ಸೌಲಭ್ಯವಾಗಿರ್ಬಹುದು ಯಾವುದೂ ಕೂಡ ಇಲ್ಲ. ಅಲ್ಲಿ ಒಂದು ಏನೋ ಇವರು ಬರ್ತಾರೆ, ಸುಮ್ಮನೆ ಹೊತ್ತು ನೋಡ್ತಾರೆ, ನಾಳೆ ಸರಿ ಮಾಡ್ತೀವಿ ಅಂತ ಹೇಳ್ತಾರೆ, ಸೀದಾ ಹೋಗ್ತಾ ಇರ್ತಾರೆ ಅನ್ನುವಂಥ ದೂರುಗಳು ಸ್ಥಳೀಯರಿಂದ ಕೇಳಿ ಬರ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಇವರು ಕೇವಲ ರಾಜಕೀಯ ಲಾಭಕ್ಕಾಗಿ ಮಾತ್ರ ಈ ಒಂದು ಸಾರ್ವಜನಿಕ ಶೌಚಾಲಯವನ್ನು ಮಾಡಿದ್ದಾರಾ ಅಥವಾ ಇದಕ್ಕೆ ಯಾಕೆ ನೀರಿನ ಸೌಲಭ್ಯವನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು ಸ್ಥಳೀಯರ ಪ್ರಶ್ನೆ ಆಗಿದೆ. ಏನು ಅಂತ ಹೇಳಿದ್ರೆ, ಇಲ್ಲಿ ಕೇರಳದಿಂದ ಅತಿ ಹೆಚ್ಚಿನ ಭಕ್ತಾದಿಗಳು ಬರ್ತಾರೆ. ಎಲ್ಲಿಗೆ ಅಂತ ಹೇಳಿದ್ರೆ ಕೊಡಚಾದ್ರಿಗೆ. ಆದ್ರೆ ಅಲ್ಲಿ ಅವರು ಬಂದವರು ಈ ರೀತಿಯಲ್ಲಿ ಅಂದ್ರೆ ಈ ಒಂದು ಶೌಚಾಲಯವನ್ನು ಉಪಯೋಗಿಸ್ಲಿಕ್ಕೆ ಆಗಿದ್ದೇನೆ ಮೂಗು ಮುಚ್ಚಿಕೊಂಡು ಮತ್ತೆ ವಾಪಸ್ ಬರುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ರೀತಿಯಲ್ಲಿ ಇವರು ಬೇರೆ ರಾಜ್ಯಗಳ ಎದುರಿಗೆ ನಮ್ಮ ರಾಜ್ಯದ ಒಂದು ಮರ್ಯಾದೆಯನ್ನು ತೆಗೆಯುವಂತ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋದಂತೂ ವಾಸ್ತವ ಸತ್ಯ. ಇಷ್ಟೊಂದು ಪ್ರವಾಸಿಗರು ಬರುವಂತ ಈ ಸ್ಥಳದಲ್ಲಿ ಯಾಕೆ ಇವರು ಸರಿಯಾದ ಮೂಲಭೂತ ಸೌಕರ್ಯಗಳನ್ನು ನೀಡ್ತಾ ಇಲ್ಲ, ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗದೇ ಇರುವಂತ ಪರಿಸ್ಥಿತಿ ಇವರಿಗೆ ಏನಿದೆ ಅನ್ನುವಂಥದ್ದೇ ಒಂದು ದೊಡ್ಡ ವಿಚಾರವಾಗಿರುವಂತದ್ದು. ಇನ್ನು ಏನು ಗ್ರಾಮ ಪಂಚಾಯತಿಗಳಿಗೆ ಅನುದಾನಗಳು ಬರುತ್ತೆ, ಪ್ರತಿಯೊಂದನ್ನು ಕೂಡ ಮಾಡಿ ಅಂತ ಹೇಳಿ ಸರ್ಕಾರದಿಂದ ಅನುದಾನವನ್ನು ನೀಡ್ತಾರೆ. ಆದ್ರೆ ಇಲ್ಲಿ ಏನು ಗ್ರಾಮ ಪಂಚಾಯತಿ ಅವರು ಏನ್ ಮಾಡ್ತಿರ್ತಾರೆ, ಹಾಗಾದ್ರೆ ಅನುದಾನವನ್ನು ಏನ್ ಮಾಡ್ತಿದ್ದಾರೆ ಅಥವಾ ಏನು ಈ ಸಾರ್ವಜನಿಕ ಶೌಚಾಲಯಕ್ಕೆ ಯಾಕೆ ಸರಿಯಾದ ರೀತಿಯಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ತಾ ಇಲ್ಲ ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ ಆಗಿರುವಂಥದ್ದು ಶ್ರೀನಾಥ್. ಈ ಒಂದು ಗ್ರಾಮ ಪಂಚಾಯತಿಯ ಒಂದು ಕೂಗಳತೆಯ ದೂರದಲ್ಲೇ ಈ ಒಂದು ಸಾರ್ವಜನಿಕ ಶೌಚಾಲಯ ಇರ್ತಕ್ಕಂಥದ್ದು, ಆದ್ರೂ ಕೂಡ ಪ್ರತಿದಿನ ಅಲ್ಲಿನ ಒಂದು ಜನಪ್ರತಿನಿಧಿಗಳು ಹಾಗೆ PDO ಆಗಿರ್ಬೋದು, ಹೀಗೆ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿಯನ್ನ ನೀಡೋದಿಲ್ವಾ? ಹಾಗಾದ್ರೆ ಅಲ್ಲ, ಖಂಡಿತ ಅವ್ರ ಕಣ್ಣೆದುರಿಗೆ ನಡೀತಿರುವಂತ ಘಟನೆ ಇದು. ಅವರಿಗೆ ಗೊತ್ತಿಲ್ಲದೆ ಇರುವಂತ ವಿಚಾರವೇನಲ್ಲ, ಅವರಿಗೆ ಮೊದಲಿಂದನೂ ಕೂಡ ಗೊತ್ತಿರುವಂತ ವಿಚಾರವೇ. ಕಾರಣ ಏನು ಅಂತ ಹೇಳಿದ್ರೆ, ಅವ್ರು ಅಲ್ಲೇ ಓಡಾಡ್ತಾರೆ,
ಗ್ರಾಮ ಪಂಚಾಯಿತಿ ಮತ್ತೆ ಶೌಚಾಲಯಕ್ಕೆ ಭಾರಿ ಅಂತರವೇನೂ ಇಲ್ಲ. ನೀವು ಹೇಳಿದಂತೆ ಹತ್ತಿರದಲ್ಲೇ ಇರುವಂತದ್ದು, ಪಕ್ಕದಲ್ಲೇ ಸರ್ಕಾರಿ ಶಾಲೆ ಕೂಡ ಇದೆ. ಅಲ್ಲಿ ಅದು ಯಾವ ರೀತಿ ಅಂದ್ರೆ ಈ ಕ್ರಿಮಿ ಕೀಟಗಳು ಹುಟ್ಲಿಕ್ಕೆ ಅದೊಂದು ತಾಣವಾಗಿರುವಂತದ್ದು. ನೀವು ಅಲ್ಲಿ ಏನ್ ವಿಜುವಲ್ ಅಲ್ಲಿ ಏನ್ ನೋಡ್ತಾ ಇದ್ರು ಅದೇ ಚಿತ್ರಣ ಅಲ್ಲಿ ವಾಸ್ತವವಾಗಿರುವಂತದ್ದು. ಅಲ್ಲಿ ಒಳಗೆ ಹೋದ್ರೆ ಯಾರಾದ್ರೂ ಕೂಡ ವಾಮಿಟ್ ಮಾಡ್ಕೊಂಡು ಹೊರಬರುವಂತ ಪರಿಸ್ಥಿತಿ ನಿರ್ಮಾಣವಾಗುವಂತ ವಾಸ್ತವ ಸತ್ಯ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಅವ್ರೇನು ಅದೊಂದು ಏನು ಪೈಪಿನ ತಾಂತ್ರಿಕತೆ, ಪೈಪ್ ಬ್ಲಾಕ್ ಆಗಿದೆಯೋ ಅಥವಾ ಗುಂಡಿನ ಫುಲ್ ಆಗಿದೆಯೋ ಗೊತ್ತಿಲ್ಲ. ಆದ್ರೆ ಆ ನೀರೇನಾಗಿದೆ ಓವರ್ಫ್ಲೋ ಆಗಿ ಈ ಕಡೆ ಹೊರಗಡೆ ಬರ್ತಾ ಇದೆ. ಅವರು ಈ ಜನಪ್ರತಿನಿಧಿಗಳಿಗೆ ಅದು ಗೊತ್ತಿರುವಂತದ್ದು. ಯಾಕಂದ್ರೆ ಅಲ್ಲಿ ವಾಸನೆ ಅನ್ನೋಂಥ ರೋಡಿನವರೆಗೂ ಬರುತ್ತೆ. ಅದು ಸುತ್ತಮುತ್ತ ಇರುವಂತ ಕಸಕಡ್ಡಿಗಳನ್ನು ಕೂಡ ಅವ್ರು ಹೆಕ್ಕುವಂತ ಕೆಲಸವನ್ನ ಮಾಡಲ್ಲ. ಮೊನ್ನೆ ಇತ್ತೀಚೆಗೆ ಏನು ಸ್ವಚ್ಛ ಭಾರತ್ ಅಭಿಯಾನದ ಒಂದು ಅಭಿಯಾನವನ್ನು ಇಟ್ಕೊಂಡು ಒಂದಿಷ್ಟು ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಸ್ವಚ್ಛ ಭಾರತ್ ಅಭಿಯಾನಕ್ಕೆ ಇದೇನು ಕೈಗನ್ನಡಿನೋ ಅಥವಾ ಸ್ವಚ್ಛ ಭಾರತ್ ಅಭಿಯಾನ ಅನ್ನುವಂಥದ್ದನ್ನು ನಾವು ಇಲ್ಲ ನೆರವೇರಿಸೋದೇ ಇಲ್ಲ ಅನ್ನುವಂತ ಒಂದು ಪ್ರತಿಜ್ಞೆ ಮಾಡಿದ್ದಾರೆ ಗ್ರಾಮ ಪಂಚಾಯತಿ ಅವರು ಅನ್ನುವಂತ ಒಂದು ಗೊಂದಲ ನಿರ್ಮಾಣವಾಗಿರುವಂತದ್ದು ಶ್ರೀನಾಥ್. ಎಸ್, ರಾಜಕೀಯದ ಬಗ್ಗೆ ಅಲ್ಲಿನ ಒಂದು ಸ್ಥಳೀಯರು ಮಾತಾಡ್ತಾರೆ, ರಾಜಕೀಯದ ಜನಪ್ರತಿನಿಧಿಗಳು ಮಾತಾಡ್ತಾರೆ. ಈ ಎಲ್ಲ ಕುರಿತಾದ ಈ ಒಂದು ಸಮಸ್ಯೆಗಳನ್ನು ಅಲ್ಲಿನ ಒಂದು ಶಾಸಕರಿಗಾಗಿರ್ಬೋದು ಅಥವಾ ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು, ತಹಸೀಲ್ದಾರಿಗಳಾಗಿರ್ಬೋದು, ಹೀಗೆ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಯಾರು ಮನವಿಗಳನ್ನು ಮಾಡಲಿಲ್ವಾ? ಅಲ್ಲ, ಒಂದೊಮ್ಮೆ ಇವ್ರು ಮನವಿನೇ ಮಾಡಿದ್ದೇ ಆಗಿದ್ದಲ್ಲಿ ಈ ಒಂದು ಸಮಸ್ಯೆ ಪರಿಹಾರವಾಗ್ತಿತ್ತು. ಇವರು ಅದು ಯಾವುದೇ ರೀತಿಯಲ್ಲೂ ಕೂಡ ಮನವಿ ಮಾಡದಂತೆ ಕಾಣ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಏನು ಅವರಿಗೆ ಶಾಸಕರಿಗೂ ಅಥವಾ ಜಿಲ್ಲಾಧಿಕಾರಿಗಳು ಏನು ಇಲ್ಲಿ ಬಂದು ನೋಡಲ್ವಲ್ಲ, ಇಲ್ಲಿ ಅನುಭವಿಸುವಂತವ್ರು ಪ್ರವಾಸಿಗರು. ಅವ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರು ಒಂದಿನ ಬರ್ತಾರೆ, ನಾಳೆ ಬರೋಲ್ಲ. ಇದು ಯಾವ ರೀತಿ ಅಂತ ಹೇಳಿದ್ರೆ ಗೊತ್ತಿದ್ದು ಕೂಡ ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ರಾಜಕೀಯ ನಾಯಕರು ತಮ್ಮ ನಡೆಯನ್ನ ವ್ಯಕ್ತಪಡಿಸಿರುವಂತದ್ದು. ಎಸ್, ಈಗ ಪದೇ ಪದೇ ಈ ಒಂದು ಆಗ್ತಾ ಇರೋದಕ್ಕೆ, ಈ ಒಂದು ಸಮಸ್ಯೆಗಳು ಉಲ್ಬಣಿಸ್ತಾ ಇರೋದಕ್ಕೆ ಮತ್ತು ಈ ಒಂದು ಅನುದಾನಗಳಿದ್ರೂ ಕೂಡ ಯಾವುದೇ ರೀತಿಯಲ್ಲಿ ಬಿಡುಗಡೆಯನ್ನು ಮಾಡ್ತಾ ಇರೋದನ್ನು ನೋಡಿದರೆ ಸಂಪೂರ್ಣವಾಗಿ ಒಂದು ಸಾರ್ವಜನಿಕ ಶೌಚಾಲಯ ಆಗಿರ್ಬೋದು, ಇನ್ನೂ ಹಲವಾರು ಯೋಜನೆಗಳು ಅಥವಾ ಇನ್ನೂ ಹಲವಾರು ಸ್ಥಳಗಳು ಗ್ರಾಮ ಪಂಚಾಯಿತಿಯಿಂದ ಕಡೆಗಣಿಸಲ್ಪಟ್ಟಿದೆಯಾ, ನಿರ್ಲಕ್ಷ್ಯಕ್ಕೆ ಒಳಗಾಗಿದೆಯಾ ಅಂತ ಅನಿಸ್ತಾ ಇಲ್ವಾ? ಈ ವಿಚಾರವನ್ನು ನೋಡಿದಾಗ ಖಂಡಿತವಾಗಿಯೂ ಹಾಗೆ ಅನ್ಸುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಒಂದು ಶೌಚಾಲಯಕ್ಕೆ ಇವರು ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿಕ್ಕೆ ಸಾಧ್ಯವಾಗಲ್ಲ ಗ್ರಾಮ ಪಂಚಾಯಿತಿ ಅವರು ಅಂತ ಹೇಳಿದ್ರೆ, ಇನ್ನು ಬೇರೆ ವಿಚಾರಗಳಿಗೆ ಇವರು ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿಕ್ಕೆ ಶಕ್ತರ ಅನ್ನುವಂತ ಒಂದು ಪ್ರಶ್ನೆ ಕೂಡ ಮೂಡುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ ಇವರಿಗೆ ಅಲ್ಲಿ ಒಂದು ನೀರಿನ ವ್ಯವಸ್ಥೆನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದನ್ನ ಒಂದು ಶುಚಿತ್ವವನ್ನ ಕಾಪಾಡ್ಲಿಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಇವರು ಒಂದಿನ ಒಬ್ಬ ವ್ಯಕ್ತಿಯನ್ನು ನೇಮಿಸ್ತಾರೆ, ಆತ 2ನೇ ದಿನ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿ ಆತ ಬಿಟ್ಟು ಹೋಗಿರುವಂತ ಉದಾಹರಣೆಗಳು ಸಾಕಷ್ಟಿದೆ. ಅಲ್ಲಿ ಒಂದು ಶುಚಿತ್ವವನ್ನ ಒಂದು ಏನೋ ಅಲ್ಲಿನ ಯಾವ್ದೋ ರೀತಿಯ ಒಂದು ಶುಚಿತ್ವವನ್ನು ಮೇಂಟೈನ್ ಮಾಡುವಂತ ಕೆಲಸವನ್ನ ಕೂಡ ಅಲ್ಲಿನ ಗ್ರಾಮ ಪಂಚಾಯತಿಯವರು ಮಾಡ್ತಾ ಇಲ್ಲ. ಆ ವ್ಯಕ್ತಿನೂ ಕೂಡ ಅದು ಯಾವುದೇ ಕಾರಣಕ್ಕೂ ಅಲ್ಲಿ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇಲ್ಲ ಅಂತಾನೆ ಹೇಳ್ಬೋದು ಶ್ರೀನಾಥ್. ಎಸ್, ಈ ಒಂದು ಹಲವಾರು ಪ್ರವಾಸಿ ತಾಣಗಳು, ಪ್ರೇಕ್ಷಣೀಯ ಸ್ಥಳಗಳು ಈ ಒಂದು ಕೇಂದ್ರ ಬಿಂದು ಆಗಿದೆ. ನಿಟ್ಟೂರು ಈ ಎಲ್ಲ ತಾಣಗಳಿಗೆ ಹೋಗಬೇಕು ಅಂದರೆ ಈ ಒಂದು ಪ್ರದೇಶವನ್ನು ದಾಟಿ ಹೋಗಬೇಕು ಅಂತ ಹೇಳಿದರೆ ಅವರೆಲ್ಲ ಪ್ರವಾಸಿಗರು ಮುಂದೆ ಹೇಳುವಂಥದ್ದು ಈ ಒಂದು ಕೇಂದ್ರ ಬಿಂದು ಸರಿ ಇಲ್ಲ, ಇಲ್ಲಿ ಸರಿಯಾದ ರೀತಿಯಲ್ಲಿ ಸ್ವಚ್ಛತೆ ಇಲ್ಲ ಅಂತ ಹೇಳ್ತಾರೆ. ಆದರೆ ಕರ್ನಾಟಕ ಸರಿ ಇಲ್ಲ, ಕರ್ನಾಟಕದ ಸ್ವಚ್ಛತೆ ಸರಿ ಇಲ್ಲ ಅಂತ ನೆಕ್ಸ್ಟ್ ಮಾತಾಡ್ತಾರೆ ಕೇರಳದವರು. ಅಷ್ಟು ಬಿಟ್ಟರೆ ಇದಕ್ಕೆಲ್ಲ ಇದೊಂದು ಕೈಗನ್ನಡಿ ಅಂತ ಅನ್ನಿಸ್ತಾ ಇಲ್ವಾ? ಖಂಡಿತವಾಗಿ ಈಗ ಎಲ್ಲ ಅವ್ಯವಸ್ಥೆಗೆ ಇದು ಕೈಗನ್ನಡಿ ಅಂತ ಅನ್ನಿಸ್ತಾ ಇಲ್ವಾ? ಇಲ್ಲಿ ಏನು ಕೇರಳದಿಂದ ಬರುವಂತಹ ಪ್ರತಿಯೊಬ್ಬರು ಕೂಡ ಅವ್ರೇನು ಕೇರಳ ರಾಜ್ಯದಿಂದ ಕೊಲ್ಲೂರಿಗೆ ಬರ್ತಾರೆ. ಕೊಲ್ಲೂರಿಂದ ಬಂದಂತವರು ಕೊಡಚಾದ್ರಿ ಅನ್ನುವಂತ ಒಂದು ಮೂಲ ಸ್ಥಳಕ್ಕೆ ಹೋಗ್ಲೇಬೇಕು, ಆಗ ಅವರ ಯಾತ್ರೆ ಕಂಪ್ಲೀಟ್ ಆಗುತ್ತೆ ಅನ್ನುವಂತ ಒಂದು ಮನೋಭಾವನೆ ಕೇರಳದಲ್ಲಿದೆ. ಕೇರಳ ಅನ್ನುವಂಥದ್ದು ಒಂದು ಸುಶಿಕ್ಷಿತರ ನಾಡು. ಅಲ್ಲಿ ಏನು ಶಿಕ್ಷಕರ ಸಂಖ್ಯೆ ಜಾಸ್ತಿ ಇರುವಂತದ್ದು. ಅಂತವರು ಈ ಜಾಗಕ್ಕೆ ಬಂದಾಗ ಅಥವಾ ಈ ಸ್ಥಳವನ್ನ ನೋಡಿದಾಗ ಅವ್ರು ಮೊದಲು ಹೇಳುವಂತದ್ದೇನು, ಇಲ್ಲಿನ ಅವರಿಗೆ ಈ ಒಂದು ಊರಿನ ಚಿತ್ರಣ ಮುಖ್ಯವಾಗಿರುವುದಿಲ್ಲ. ಅವರು ಕನ್ಸಿಡರ್ ಮಾಡುವಂತದ್ದು ಒಂದು ರಾಜ್ಯವನ್ನ ಕನ್ಸಿಡರ್ ಮಾಡ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ಅವ್ರಿಗೆ ಗೊತ್ತಿರುವಂತದ್ದು, ಈಗ ನಾವು ಯಾವ್ದೇನು ಬೇರೆ ಸ್ಟೇಟ್ಗೆ ಹೋಗೋದಾದ್ರೆ ನಾವು ಹೇಳುವಂತ ನಾವು ಕೇರಳಕ್ಕೆ ಹೋಗ್ತಿದ್ದೇವೆ ಅಂತ ಹೇಳ್ತೀವಿ ಹೊರತು ಪರ್ಟಿಕ್ಯುಲರ್ ಪ್ಲೇಸ್ ಅನ್ನ ಯಾವ್ದನ್ನು ಮೆನ್ಷನ್ ಮಾಡೋದಿಲ್ಲ. ಅವ್ರು ಬರುವಾಗ ನಾವು ಕರ್ನಾಟಕಕ್ಕೆ ಹೋಗ್ತಿದ್ದೇವೆ ಅಂತ ಹೇಳ್ತಾರೆ ಹೊರತು ನಿಟ್ಟೂರಿಗೆ ಅನ್ನುವಂತ ಹೆಸರನ್ನ ಮೆನ್ಷನ್ ಮಾಡುವುದಿಲ್ಲ. ಈ ರೀತಿಯಲ್ಲಿ ಇವರು ಈ ಗ್ರಾಮ ಪಂಚಾಯತಿಯವರು ಮಾಡುವಂತ ಒಂದು ಸಣ್ಣ ತಪ್ಪಿನಿಂದಾಗಿ ಇಡೀ ಕೇರಳ ರಾಜ್ಯದಲ್ಲೂ ಅಥವಾ ಆ ಜನರ ಬಾಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಸ್ವಚ್ಛತೆ ಇಲ್ಲದೆ ಇರುವಂತಹ ರಾಜ್ಯ, ಕರ್ನಾಟಕದ ಜನರಿಗೆ ನೀಟ್ನೆಸ್ ಅನ್ನುವಂಥದ್ದಿಲ್ಲ, ಅವರು ಯಾವಾಗಲೂ ಕೂಡ ಈ ಒಂದು ಏನು ಗಲೀಜುತನದಲ್ಲೇ ಜೀವನ ಮಾಡ್ತಿದ್ದಾರೆ ಅನ್ನುವಂತ ಒಂದು ಭಾವನೆ ವ್ಯಕ್ತವಾಗುವುದಂತೂ ವಾಸ್ತವ ಸತ್ಯವಲ್ವ. ಯಾಕೆ ಅಂತ ಹೇಳಿದ್ರೆ ದಿನಕ್ಕೆ ಸಾಮಾನ್ಯ 100ರಿಂದ 120 ಜೀಪ್ಗಳು ಕೊಡಚಾದ್ರಿಗೆ ಪ್ರಯಾಣವನ್ನು ಬೆಳೆಸ್ತವೆ. ಆ ಸಂದರ್ಭದಲ್ಲಿ ಅಲ್ಲಿನ ಒಂದು ಏನು ಕೇರಳದ ಭಕ್ತಾದಿಗಳೇನಿದ್ದಾರೆ ಅವರು ಇಲ್ಲಿ ಬರುವಂತದ್ದು ಹಾಗೂ ಏನು ಅಲ್ಲಿ ಆ ಸ್ಥಳದಲ್ಲಿ ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆಯುವಂತದ್ದು ಸರ್ವೇ ಸಾಮಾನ್ಯ. ಅಂದ್ರೆ ಹೋಗಿ ಗುಡ್ಡ ಹತ್ತಿ ಇಳಿದ ನಂತರದಲ್ಲೂ ಜೀಪನ್ನ ನಿಟ್ಟೂರಿನಲ್ಲಿ ನಿಲ್ಲಿಸ್ತಾರೆ. ಹಾಗೆ ಗುಡ್ಡ ಹತ್ತೋದಕ್ಕಿಂತ ಮುಂಚೆನೂ ಕೂಡ ಆ ಜೀಪನ್ನ ನಿಟ್ಟೂರಿನಲ್ಲಿ ಏನ್ ಚಾಲಕ ನಿಲ್ಸಿನೇ ಅನಂತರದಲ್ಲಿ ಪ್ರಯಾಣವನ್ನು ಮುಂದುವರಿಸುವಂತದ್ದು. ಈ ಒಂದು ಸಂದರ್ಭದಲ್ಲಿ ಅವರು ಈಗ ಏನಂದ್ರೆ ಆ ಪ್ರವಾಸಿಗರು ಈ ಸ್ಥಳವನ್ನು ನೋಡಿದಾಗ ಅವ್ರು ಯಾವ ರೀತಿ ಭಾವನೆ ವ್ಯಕ್ತಪಡ್ತಾರೆ ಅನ್ನೋದು ಗ್ರಾಮ ಪಂಚಾಯತ್ ಅರ್ಥ ಆಗ್ತಾ ಇರುವಂತಹ ಪ್ರಶ್ನೆ ಮೂಡ್ತಾ ಇರುವಂತದ್ದು ಶ್ರೀನಾಥ್. ಎಸ್, ಮುಂದಿನ ದಿನಗಳಲ್ಲಿ ಜನಪ್ರತಿನಿಧಿಗಳಾಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ತಾರೆ ಗೊತ್ತಿಲ್ಲ. ಆದರೆ ಅವರು ಎಚ್ಚೆತ್ತುಕೊಳ್ಳುವಂಥ ಕೆಲಸವನ್ನು ಈಗಾಗಲೇ ಮಾಡಿದ್ರು ಕೂಡ ಅವ್ರು ಎಚ್ಚೆತ್ತುಕೊಳ್ತಾ ಇಲ್ಲ. ಎಸ್, ಇದನ್ನು ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಸರಿ ಮಾಡಬೇಕಾದಂಥ ಒಂದು ಕರ್ತವ್ಯ ಅಥವಾ ಅನಿವಾರ್ಯತೆ ಅಥವಾ ಅವಶ್ಯಕತೆ ಅಲ್ಲಿನ ಒಂದು ಜನಪ್ರತಿನಿಧಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದ್ದೇ ಇರುವಂಥದ್ದು.
ಖಂಡಿತವಾಗಿಯೂ. ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಒಂದು ವರದಿ ಬಿತ್ತರವಾದ ನಂತರದಲ್ಲಿ ಇವರು ಯಾವ ರೀತಿಯ ಒಂದು ಕ್ರಮವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಒಂದು ಕಾದು ನೋಡ್ಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ಇಷ್ಟು ದಿನ ಆದ್ರೂ ಓಕೆ, ಕೆಲವೊಂದಿಷ್ಟು ಪತ್ರಿಕೆಗಳಲ್ಲೂ ಕೂಡ ಬಂದಿತ್ತು, ಆದ್ರೆ ಇವರು ಯಾವುದೇ ರೀತಿಯ ಕ್ರಮವನ್ನು ಕೂಡ ಕೈಗೊಂಡಿರಲಿಲ್ಲ. ಎಷ್ಟೋ ಮಾಧ್ಯಮಗಳಲ್ಲಿ ಕೂಡ ಬಿತ್ತಾರ ಮಾಡಿದ್ರು, ಆದ್ರೂ ಕೂಡ ಇವರು ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಇನ್ನು ಮುಂದೂ ಕೂಡ ಇದೇ ರೀತಿಯ ಕ್ರಮವನ್ನು ಅಥವಾ ನಿರ್ಲಕ್ಷ್ಯ ಧೋರಣೆಯನ್ನು ಇವರು ಕೈಗೊಂಡದ್ದೇ ಆದರೆ ಇವರು ಆ ಒಂದು ಸ್ಥಾನಕ್ಕೆ ಅರ್ಹರ ಅನ್ನುವಂತ ಒಂದು ಪ್ರಶ್ನೆ ಮೂಡುತ್ತೆ. ಮತ್ತೆ ಎರಡನೇದಾಗಿ ಇವರು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗುವುದಂತೂ ವಾಸ್ತವ ಸತ್ಯ ಅಂತಾನೆ ಹೇಳ್ಬೋದು. ಒಬ್ಬ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆದಂತವರು ಈ ರೀತಿಯ ಒಂದು ಸ್ವಚ್ಛತೆ ಕಡೆಗೆ ಗಮನವನ್ನು ಕೊಡಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ, ಅದು ಮೂಲಭೂತ ಅವಶ್ಯಕತೆ. ಶೌಚಾಲಯ ಅನ್ನುವಂಥದ್ದು ಸಾರ್ವಜನಿಕರ ಮೂಲಭೂತ ಅವಶ್ಯಕತೆ ಆಗಿರುವಂತದ್ದು. ಅದಕ್ಕೆ ಇವರು ಸರಿಯಾದ ರೀತಿಯಲ್ಲಿ ಒಂದು ಗಮನವನ್ನ ಕೊಟ್ಟಿಲ್ಲ, ಅಥವಾ ಅದರ ಒಂದು ಶುಚಿತ್ವದ ಕಡೆಗೆ ಗಮನವನ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಇವರು ಅಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಮಾಡಿದ ಅಭಿವೃದ್ಧಿ ಕಾರ್ಯಗಳು ಯಾವುದು ಅನ್ನುವಂತ ಒಂದು ಪ್ರಶ್ನೆ ಖಂಡಿತವಾಗಿ ಮೂಡುತ್ತೆ ಶ್ರೀನಾಥ್. ಮುಂದಾದ್ರೂ ಕೂಡ ಎಚ್ಚೆತ್ತುಕೊಳ್ಬೇಕು ಅನ್ನುವಂಥದ್ದೇ ನಮ್ಮ ಒಂದು ಆಶಯ ಆಗಿರುವಂತದ್ದು. ಎಸ್, ಧನ್ಯವಾದಗಳು ಪ್ರಜ್ವಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಈಗಾಗಲೇ ನಮ್ಮ ಪ್ರತಿನಿಧಿಯವರು ಹೇಳಿರೋ ಹಾಗೆ ಈ ಒಂದು ಪರಿಸರ ಅಂತಕ್ಕಂಥದ್ದು ಶಾಲೆಯ ಆವರಣದಲ್ಲಿ ಇದೆ. ಅದೇ ರೀತಿ ಹಲವಾರು ಪ್ರೇಕ್ಷಣೀಯ ಸ್ಥಳಗಳ ಒಂದು ಕೇಂದ್ರ ಬಿಂದುವಾಗಿದೆ. ಆದರೆ ಅಲ್ಲಿನ ಒಂದು ಜನಪ್ರತಿನಿಧಿಗಳು ಇಲ್ಲಿ ಬಂದು ಈ ಒಂದು ಕೇಂದ್ರ ಬಿಂದುಕ್ಕೆ ದಿನಲೂ ಬರ್ತಾರೆ, ದಿನವೂ ಬಂದು ಅಲ್ಲಿ ಮಾತಾಡ್ತಾರೆ. ಅದು ಕೂಡ ರಾಜಕೀಯದ ವಿಷಯವಾಗಿ ಮಾತಾಡ್ತಾರೆ. ದೊಡ್ಡ ದೊಡ್ಡ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಹೀಗೆ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾರೆ. ಆ ಪಂಚಾಯಿತಿಯಲ್ಲಿ ಹೀಗಾಯಿತು, ಈ ಒಂದು ರಾಜಕಾರಣಿಗಳು ಈ ಥರ ಮಾಡಿದ್ರು, ಆ ಥರ ಮಾಡಿದ್ರು ಅಂತ ಮಾತುಗಳೇ ಕೇಳಿ ಬರುತ್ತೆ ವಿನಃ ಯಾವ ರೀತಿಯಿಂದಲೂ ಕೂಡ ಇಲ್ಲಿ ಸಮಸ್ಯೆಗಳಾಗಿದೆ, ಇದನ್ನು ಪರಿಹರಿಸಬೇಕು ಅನ್ನುವ ಯಾವುದೇ ಒಂದು ಯೋಚನೆಗಳನ್ನಾಗಲಿ ಅಥವಾ ಇದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಯಾವುದೇ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅಂತಾಗಲಿ ಅಲ್ಲಿನ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಯೋಚನೆಗಳನ್ನೇ ಮಾಡ್ತಾ ಇಲ್ಲ. ಯಾಕೆ ಹಾಗಾದರೆ ತಾವು ಹುಟ್ಟಿ ಬೆಳೆದಂಥ ಊರು, ಪ್ರತಿದಿನವೂ ಕೂಡ ಓಡಾಡುವಂಥ ಊರು, ಪ್ರತಿದಿನವೂ ಅದೇ ಸ್ಥಳದಲ್ಲಿ ಓಡಾಡಬೇಕು ಅಂತ ತಮ್ಮ ಮಕ್ಕಳನ್ನೇ ಆ ಸ್ಕೂಲಿಗೆ ಸೇರಿಸಿದ್ದಾರೆ, ಅಲ್ಲೇ ಮೇಲಿರುವಂಥ ಒಂದು ಸ್ಕೂಲಿಗೆ ಸೇರಿಸಿದ್ದಾರೆ. ಮತ್ತು ಪ್ರತಿಯೊಂದು ಅವರ ಮೂಲಭೂತ ಸೌಕರ್ಯಗಳನ್ನು ಪಡೆಯೋದಕ್ಕೂ ಕೂಡ ಈ ಒಂದು ಶೌಚಾಲಯದ ಪಕ್ಕವೇ ಹಾದು ಹೋಗಬೇಕು. ಅಲ್ಲೇ ಅಕ್ಕಪಕ್ಕ ಅಂಗಡಿಗಳಿದೆ. ಆದರೂ ಕೂಡ ಇಷ್ಟೆಲ್ಲ ಒಂದು ಸಮಸ್ಯೆಗಳು ಇದ್ದರೂ ಕೂಡ, ಇಷ್ಟೆಲ್ಲ ಒಂದು ದಿನನಿತ್ಯದ ಓಡಾಟಗಳು ಈ ಸಾರ್ವಜನಿಕ ಶೌಚಾಲಯದ ಪಕ್ಕವೇ ಆಗ್ತಾ ಇದ್ರು ಕೂಡ ಯಾಕೆ ಇವರು ಇದೊಂದು ಸರಿಪಡಿಸುವ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡ್ತಾ ಇಲ್ಲ? ಹಾಗಾದರೆ ಅವರೆಲ್ಲ ಮಲಗಿಕೊಂಡಿದ್ದಾರಾ? ಕೇವಲ ರಾಜಕೀಯಕ್ಕೋಸ್ಕರ ಗ್ರಾಮ ಪಂಚಾಯಿತಿಯನ್ನು ನೋಡ್ತಾ ಇದ್ದಾರೋ ಅಥವಾ ಸಾರ್ವಜನಿಕರ ಒಂದು ಹಿತದೃಷ್ಟಿಗೋಸ್ಕರ ಈ ಒಂದು ಗ್ರಾಮ ಪಂಚಾಯಿತಿಯನ್ನು ಅಥವಾ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಂದು ಅವ್ಯವಸ್ಥೆಯನ್ನು ನೋಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಆದರೆ ಇಲ್ಲಿ ಸಮ ಆಗದೆ ಇರುವಂಥದ್ದು, ಇಲ್ಲಿ ಅವ್ಯವಸ್ಥೆ ಆಗದೆ ಇರುವಂಥದ್ದು, ಇಲ್ಲಿ ಸಾರ್ವಜನಿಕ ಶೌಚಾಲಯ ಕೆಟ್ಟು ಕೆರ ಹಿಡಿದು ದುರ್ನಾತವನ್ನು ಬೀರ್ತಾ ಇರೋದು ಮಾತ್ರ ನಗ್ನ ಸತ್ಯ. ಎಸ್, ಈ ಒಂದು ಸಮಸ್ಯೆ ಕುರಿತಾಗಿ, ಇಲ್ಲಿರ್ತಕ್ಕಂಥ ಒಂದು ಅವ್ಯವಸ್ಥೆಯ ಕುರಿತಾಗಿ ಮಾತಾಡೋದಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಲ್ಲಿನ ನಾಗೋಡಿ ಗ್ರಾಮದ ಹಾಗೂ ನಿಟ್ಟೂರು ಗ್ರಾಮ ಪಂಚಾಯತಿನ ಒಂದು ಸದಸ್ಯರಾಗಿರ್ತಕ್ಕಂಥ ಶ್ರೀಕಾಂತ್ ಅವರು. ಎಸ್, ನಮಸ್ತೆ ಸರ್. ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ಸರ್. ನಮಸ್ತೆ. ಸರ್, ಇಲ್ಲಿ
ನೀವು ನೋಡಿರ್ಬೋದು, ಪ್ರತಿದಿನ ಇಲ್ಲಿ ಓಡಾಡಿರ್ಬೋದು, ಇಲ್ಲಿನ ಒಂದು ಸಾರ್ವಜನಿಕ ಶೌಚಾಲಯ ಕೆಟ್ಟು ಕೆರೆ ಹಿಡಿದೋಗಿದೆ, ದುರ್ನಾತವನ್ನು ಬೀರ್ತಾ ಇದೆ, ಸಮಸ್ಯೆಗಳ ಆಗರವಾಗಿ ಪರಿಣಮಿಸಿದೆ. ಇದನ್ನು ಸರಿ ಮಾಡುವ ನಿಟ್ಟಿನಲ್ಲಿ ನೀವು ಜನಪ್ರತಿನಿಧಿಗಳಾಗಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾವುದೇ ಒಂದು ಗಮನವನ್ನು ತರಲಿಲ್ವಾ? ಇಲ್ಲ, ಖಂಡಿತ ತಂದಿದ್ವಿ. ಅದ್ರ ಬಗ್ಗೆ ಪ್ರಯತ್ನ ನಾವು ಮಾಡ್ತಾ ಇದ್ವಿ. ಇಲ್ಲಿ ಮೇನ್ ಏನು ಅಂತ ಹೇಳಿದ್ರೆ ಏನಾಗ್ತಾ ಇದೆ ಅಂತ ಕೇಳಿದ್ರೆ ನಮ್ಮಲ್ಲಿ ವರ್ಕರ್ಸ್ ಸಿಗ್ತಾ ಇರ್ಲಿಲ್ಲ. ಆದ್ರೂ ಸಹ ನಾವು ನಮ್ಮ ಪಂಚಾಯತಿಯಲ್ಲಿ ನಮ್ಮ ಹೆವಿ ಅಮೌಂಟ್ ಅನ್ನು ಇಟ್ಟು ಜಾಸ್ತಿ ಅಮೌಂಟ್ ಅನ್ನು ಅವರಿಗೆ, ಯಾಕೆಂತ ಹೇಳಿದ್ರೆ ಇವತ್ತು ನಮ್ಮಲ್ಲಿ ಲೇಬರ್ ತುಂಬಾ ಸಮಸ್ಯೆ ಇದೆ. ಅದು ಸಹ ನಮ್ಮ ಪಂಚಾಯತಿಯ ಒಂದು ಇನ್ಕಮ್ ಗಿಂತ ಜಾಸ್ತಿ ಅಂದ್ರೆ ಅವರು ಟೋಟಲಿ ಬೇರೆಯವರನ್ನು ಹೋಲಿಸಿದಾಗ ಅವರ ಲೇಬರ್ ಕೂಲಿನ ನಾವು ಜಾಸ್ತಿ ಕೊಟ್ಟು ಕೆಲಸ ಮಾಡಿಸ್ತಾ ಇದೀವಿ. ಮೇನ್ ಅಂತ ಹೇಳಿದ್ರೆ ಟೂರಿಸ್ಟ್ನವರೆಲ್ಲ ಬರ್ತಾರೆ. ಆಮೇಲೆ ನೈಟ್ ಟೈಮ್ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಡ್ರಿಂಕ್ಸ್ ಮಾಡ್ಬಿಟ್ಟು ಅದಕ್ಕೆ ಹಾಕ್ತಾರೆ. ಟೈಮಲ್ಲಿ ಎಲ್ಲ ಹೇಳಿ ಮಾಡಿ ಸರಿ ಎಲ್ಲ ಸರಿ ಮಾಡಿ ಎಲ್ಲ ಮಾಡಿದ್ವಿ. ಅದಕ್ಕೆ ನಾವು ಕೆಲಸ ಮಾಡ್ತಾ ಇದೀವಿ. ಇನ್ನೊಂದು ಏನಾಗಿದೆ ಅಂತ ಕೇಳಿದ್ರೆ ಅದು ನಮ್ಮಲ್ಲಿ ಫಿಲ್ಟರ್ ಇದೆಯಲ್ಲ ಇಂತ ಇಲ್ಲ. ಅದು ಏನಾಗಿದೆ ಆ ಕಡೆ ಈ ಕಡೆ ಮಧ್ಯ ಪೇಟೆ ಮಧ್ಯ ಸೈಡ್ ಗುಡ್ಡಗಳು ಆ ಕಡೆ ಈ ಕಡೆ ಮಣ್ಣು ಸಹ ಅದೇ ರೀತಿ ಆಗಿದೆ. ಈಗೊಂದು ಒಂದು ಯೋಜನೆ ಹಾಕೊಂಡಿದೀವಿ, ಒಂದು 3 ಲಕ್ಷದ ಯೋಜನೆ ಹಾಕೊಂಡಿದ್ದೀವಿ ನಾವು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ವತಿಯಿಂದ. ನಮ್ ಗ್ರಾಮ ಪಂಚಾಯತ್ ವತಿಯಿಂದ ಒಂದು ದೊಡ್ಡದು ಸ್ವಚ್ಛವಾದ ಒಂದು ಇದ್ ಮಾಡ್ಬೇಕು, ಪೈಪ್ ಲೈನ್ ಹಾಕ್ಬಿಟ್ಟು ಇಂಗು ಗುಂಡಿ ಮಾಡ್ಬೇಕು. ಅದ್ರ ಬಗ್ಗೆ ಒಂದು ಈಗಾಗಲೇ ಪ್ಲಾನ್ ರೆಡಿ ಮಾಡಿದ್ವಿ. ಇನ್ ಶಾರ್ಟ್ಲಿ ಒಂದು ವಾರದಲ್ಲಿ ಕೆಲಸ ಶುರು ಮಾಡ್ತಾ ಇದೀವಿ. ಮತ್ತೆ ಇನ್ನೊಂದೇನು ಅಂತಂದ್ರೆ ಈಗಾಗಲೇ ಹಲವಾರು ವರ್ಷಗಳಿಂದ ಇಂಥ ಒಂದು ಸಮಸ್ಯೆಗಳು ಕೇಳಿ ಬಂದಿತ್ತು. ಮತ್ತೆ ಇದೊಂದು ಹಲವಾರು ಪ್ರೇಕ್ಷಣೀಯ ತಾಣಗಳ ಒಂದು ಕೇಂದ್ರ ಬಿಂದು, ಈಗಾಗಲೇ ಸರಿ ಮಾಡಿಸುವಂತ ಒಂದು ಅವಶ್ಯಕತೆ ಇತ್ತು. ಆದ್ರೂ ತಡವಾಗ್ತಾ ಇರೋದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಿಮಗೆ ಸಹಕಾರವನ್ನ ಕೊಡ್ತಾ ಇಲ್ವಾ? ಹಾಗಾದ್ರೆ ಅಲ್ಲ, ನಾವು ಏನೋ ಅಂದ್ರೆ ನಮ್ಮ ಪಂಚಾಯತಿಯ ಇತಿಮಿತಿಯಲ್ಲಿ ನಾವು ಪ್ರಯತ್ನ ಮಾಡಿದ್ವಿ. ಖಂಡಿತ ಅದನ್ನ ಮಾಡ್ತಾನೂ ಇದೀವಿ. ಮತ್ತೆ ಅಲ್ಲಿನ ಒಂದು ಜನಪ್ರತಿನಿಧಿಗಳು ಏನು ಅಂತಂದ್ರೆ ರಾಜಕೀಯವಾಗಿ ತುಂಬಾ ಮಾತಾಡ್ತಾರೆ. ಆದ್ರೆ ಜನಪ್ರತಿನಿಧಿಗಳಿಂದ, ಶಾಸಕರಿಂದ ಹಣವನ್ನು ತರೋದ್ರಲ್ಲಿ ಅಥವಾ ಇನ್ಯಾವುದೋ ಒಂದು ಅಧಿಕಾರಿಗಳಿಂದ ಹಣವನ್ನು ತಂದು ಕೆಲಸ ಮಾಡಿಸುವಲ್ಲಿ ವಿಫಲರಾಗಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸರ್. ಅದು ಜನರ ಅಭಿಪ್ರಾಯ ಇರಬಹುದು. ನಮ್ಮ ಪ್ರಯತ್ನ ಖಂಡಿತ ಇದೆ. ಆ ಬಗ್ಗೆ ನಾವು ಪ್ರಯತ್ನ ಮಾಡ್ತಾನೆ ಇದೀವಿ. ಆ ಕಡೆ ಕೊಟ್ಟಿದ್ದಾರೆ, ಕೊಟ್ಟಿಲ್ಲ ಅಂತಲ್ಲ. ಆ ಮಟ್ಟದಲ್ಲಿ ಸ್ವಲ್ಪ ದೊಡ್ಡ ಯೋಜನೆಯನ್ನು ಮಾಡ್ಲಿಕ್ಕೆ ನಮ್ಮಲ್ಲಿ ಜಾಗ ಸಮಸ್ಯೆನೇ ಇತ್ತು. ಆ ಜಾಗ ಸಮಸ್ಯೆಗಾಗಿ ಸ್ವಲ್ಪ ಲೇಟ್ ಆಗಿರ್ಬೋದು. ಈಗ ಇದ್ದಿದ್ರಲ್ಲೇ ನಾವು ಅದನ್ನ ಕ್ಲೀನ್ ಆಗಿ ಯಾವ ರೀತಿ ಮಾಡ್ಬೇಕಾದ ಬಗ್ಗೆ ಯೋಜನೆ ಹಾಕೊಂಡು ಕೆಲಸ ಮಾಡಿ ಈಗಾಗಲೇ ಇನ್ನೊಂದು ವಾರದಲ್ಲಿ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ವಾರದಲ್ಲಿ ಸ್ಟಾರ್ಟ್ ಆಗದೇ ಇದ್ದ ಪಕ್ಷದಲ್ಲಿ ಈಗ ಏನಾಗಿದೆ ಅಂತ ಕೇಳಿದ್ರೆ ನಾವೇನ್ ಮಾಡ್ತಿದ್ವಿ, ಅದು ಇಂಗ್ತಾ ಇಲ್ಲ. ಇಂಗ್ಲಿದ್ದು ಮೇನ್ ಕಾರಣ. ಅದಕ್ಕೆ ನಮ್ಗೆ ಇಲ್ಲಿ ಸೀವಿಂಗ್ ಮಿಷನ್ ಇಲ್ಲ. ನಾವು ರಿಪ್ಪನ್ಪೇಟೆಯಿಂದ ಸುಮಾರು ಒಂದು 80 ಕಿಲೋಮೀಟರ್ ಆ ಕಡೆಯಿಂದ ನಾವು ಬಾಡಿಗೆ ತಂದ್ಬಿಟ್ಟು ಅದನ್ನ ಸೀವಿಂಗ್ ಮಾಡ್ಬಿಟ್ಟು ಬೇರೆ ಕಡೆ ಜಂಪ್ ಮಾಡ್ತಾ ಇದೀವಿ. ಈಗ ಒಂದ್ 2 ಟೈಮ್ ಬಂದವಾಗ ಏನಾಯ್ತು ಅಂತ ಕೇಳಿದ್ರೆ ಮಧ್ಯೆ ಮಿಷನ್ ಹಾಳಾಯ್ತು. ಇಲ್ಲಿ ಬಂದವ ಸುಮಾರು 80 ಕಿಲೋಮೀಟರ್. ನಾವು ಇವತ್ತು ಹೇಳಿದ್ರೆ ಕೂಡಲೇ ಬರೋದಿಲ್ಲ. ಸುಮಾರು 8 ದಿನ 4 ದಿನ ಒಂದು ವಾರದಿಂದ ಲೇಟ್ ಆಗಿ ಬಂದು ಅವರು ಇದ್ ಮಾಡ್ತಾರೆ. ಅಲ್ಲಿಂದ ಬರುವಾಗ ಅವ್ರದ್ದು ಏನಾದ್ರು ಪ್ರಾಬ್ಲಮ್ ಇರುತ್ತೆ. ಹೀಗಾಗಿ ಸ್ವಲ್ಪ ಅನಾನುಕೂಲ ಆಗಿರ್ಬೋದು. ಈಗಾಗಲೇ ನಾವು ಅದಕ್ಕೆ ಇಂಗಿ ಗುಂಡಿನ ಮಾಡ್ಬಿಟ್ಟು ಈಗ ಮಾಡ್ತೀವಿ. ಇದೊಂದು ವಾರದಲ್ಲಿ ಕೆಲಸವನ್ನು ಶುರು ಮಾಡ್ತಾ ಇದೀವಿ. ಮತ್ತೆ ಇನ್ನೊಂದೇನು ಅಂತಂದ್ರೆ ಹಲವಾರು ಪ್ರವಾಸಿಗಳು ಹೊರ ರಾಜ್ಯಗಳಿಂದ ಕೂಡ ಪ್ರವಾಸಿಗಳು ಬರೋದ್ರಿಂದ ಈ ಒಂದು ಸಾರ್ವಜನಿಕ ಶೌಚಾಲಯವನ್ನೇ ಅವರು ಬಳಸ್ತಾರೆ. ಅವರೇ ಅದಕ್ಕೆ ಅವಲಂಬಿತರಾಗಿದ್ದಾರೆ. ಆ ಕಾರಣದಿಂದ ನೀವು ಅಭಿವೃದ್ಧಿಯನ್ನು ಪಡಿಸೋದು, ಈ ಸಮಸ್ಯೆಗಳನ್ನು ಪರಿಹರಿಸೋದು ಅತ್ಯವಶ್ಯಕವಾಗಿದೆ. ಆದಷ್ಟು ಬೇಗ ಪರಿಹಾರವನ್ನು ಮಾಡಬೇಕು. ಯಾಕಂದರೆ ಪ್ರವಾಸಿಗರ ದೃಷ್ಟಿಯಿಂದ ಮತ್ತು ಈ ಒಂದು ಊರಿನ ಒಂದು ಹೆಗ್ಗಳಿಕೆಯ ದೃಷ್ಟಿಯಿಂದ ಸರಿ ಮಾಡುವಂಥದ್ದು ಅವಶ್ಯಕತೆ ಆಗಿದೆ. ಆದಷ್ಟು ಬೇಗ ಸರಿ ಮಾಡಿಸಿ ಸರ್. ಸ್ಪಂದನ ವಾಹಿನಿ ಜೊತೆ ಕರೆ ಮಾತಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಈಗಾಗಲೇ ನೋಡಿರೋ ಹಾಗೆ ನೀವೇ ಕೇಳಿರೋ ಹಾಗೆ ಆದಷ್ಟು ಬೇಗ ನಾವೊಂದು ಅಭಿವೃದ್ಧಿ ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತೇವೆ ಅಂತ ಹೇಳಿದರು. ಈ ಒಂದು ವಿಷಯದ ಕುರಿತಾಗಿ ಇನ್ನೂ ಮಾತಾಡೋದಿದೆ. ಅದಕ್ಕೂ ಮುನ್ನ ಸ್ಪಂದನ ರಿಪೋರ್ಟ್ನಲ್ಲಿ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸ್ಪಂದನ ರಿಪೋರ್ಟ್ಗೆ ಮತ್ತೆ ಸ್ವಾಗತ. ನಾನು ಈಗಾಗಲೇ ಮಾತಾಡ್ತಾ ಇದ್ದೆ ಹಲವಾರು ಪುಣ್ಯಕ್ಷೇತ್ರಗಳ, ಪ್ರೇಕ್ಷಣೀಯ ಕ್ಷೇತ್ರಗಳ ಕೇಂದ್ರ ಬಿಂದುವಿನಲ್ಲಿ ಆಗಿರ್ತಕ್ಕಂಥ ಒಂದು ಅವ್ಯವಸ್ಥೆಯ ಬಗ್ಗೆ ಮತ್ತು ಜನಪ್ರತಿನಿಧಿಗಳ ಒಂದು ಯೋಜನೆಯನ್ನು ತಂದು ಅಥವಾ ಒಂದು ಅನುದಾನವನ್ನು ತಂದು ಈ ಒಂದು ಸಾರ್ವಜನಿಕ ಶೌಚಾಲಯವನ್ನಾಗಿರ್ಬೋದು ಅಥವಾ ಅಲ್ಲಿನ ಒಂದು ಪ್ರದೇಶದ ಹಲವಾರು ಸಮಸ್ಯೆಗಳಿಗೆ ಮುಕ್ತಿ ನೀಡುವಲ್ಲಿ ಅಲ್ಲಿನ ಜನಪ್ರತಿನಿಧಿಗಳು ವಿಫಲರಾಗಿದ್ದಾರೆ, ಸಂಬಂಧಪಟ್ಟ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಇದೆಲ್ಲದರ ಕುರಿತಾಗಿ ಮಾತಾಡ್ತಾ ಇದ್ದೆ. ಇನ್ನೊಂದೇನು ಅಂತಂದರೆ
ಈ ಎಲ್ಲ ಪ್ರವಾಸಿ ತಾಣಗಳಿಂದಾನೇ ಅದೆಷ್ಟೋ ಕುಟುಂಬಗಳು ಇಲ್ಲಿ ಜೀವನವನ್ನು ಮಾಡ್ತಾ ಇದೆ. ಅದೆಷ್ಟೋ ಕುಟುಂಬಗಳ ಜೀವನ ನಿರ್ವಹಣೆಗೆ ಪ್ರವಾಸಿಗರು ಬರ್ತಾರೆ. ಅವರ ಒಂದು ದುಡ್ಡೇ ಇವರ ಒಂದು ಜೀವನ ನಿರ್ವಹಣೆಗೆ ಕಾರಣವಾಗಿದೆ. ಯಾಕೆ ಅಂತಂದರೆ ಅಲ್ಲಿ ಹಲವಾರು ಜೀಪ್ ಡ್ರೈವರ್ಸ್ಗಳಿಂದ ಹಿಡಿದು ಜೀಪ್ಗಳಿಂದ ಹಿಡಿದು ಮತ್ತು ಆಟೋ ಚಾಲಕರಿಂದ ಹಿಡಿದು ಹೀಗೆ ಮುಂತಾದ ಜೀವನ ನಿರ್ವಹಣೆಗೆ ಈ ಒಂದು ವಾಹನಗಳನ್ನೇ ಬಳಸಿಕೊಂಡಿದ್ದಾರೆ. ಯಾಕೆ ಅಂತಂದರೆ ಕೇರಳದಿಂದ ಕೊಲ್ಲೂರಿಗೆ ಪ್ರವಾಸಿಗರು ಬರ್ತಾರೆ, ಭಕ್ತಾದಿಗಳು ಬರ್ತಾರೆ. ಯಾಕೆ ಅಂತಂದರೆ ಅವರಿಗೆ ಒಂದು ಶಂಕರಾಚಾರ್ಯರು ಒಂದು ಶಾಪವನ್ನು ನೀಡಿದರು, ನೀವು ಕೊಲ್ಲೂರಿಗೆ ಹೋಗಲೇಬೇಕು, ಕೇರಳದಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಕೂಡ ಕೊಲ್ಲೂರಿಗೆ ಹೋಗಬೇಕು ಅಂತಕ್ಕಂಥ ಒಂದು ಶಾಪವನ್ನು ನೀಡಿದರು. ನಂತರ ಅಲ್ಲಿ ಕೊಲ್ಲೂರಿಗೆ ಬಂದವರು ಅಲ್ಲಿನ ಒಂದು ಮೂಲ ಸ್ಥಳವಾದಂಥ ಒಂದು ಶ್ರೀ ಮೂಕಾಂಬಿಕೆ ಒಂದು ಮೂಲ ಸ್ಥಳವಾದಂಥ ಒಂದು ಕೊಡಚಾದ್ರಿಗೆ ಬಂದು ಹೋಗ್ತಾರೆ. ಯಾಕೆಂದರೆ ಅದು ಅನಿವಾರ್ಯ. ಯಾಕೆಂದರೆ ಅವರು ಪ್ರವಾಸ ಮುಗಿಯೋದಿಲ್ಲ, ಅವರಿಗೆ ಮನಸ್ಸು ಬರೋದಿಲ್ಲ ಅಲ್ಲಿಂದ ವಾಪಸ್ ತೆರಳೋದಕ್ಕೆ. ಅವರು ಕೊಡಚಾದ್ರಿಗೆ ಬಂದೇ ಬರ್ತಾರೆ. ಕೊಡಚಾದ್ರಿ ಅನ್ನುವಂಥದ್ದು ಈಗಾಗಲೇ ಕೇಳಿರೋ ಹಾಗೆ ಜಗದ್ವಿಖ್ಯಾತವಾದಂಥ ಒಂದು ಸ್ಥಳ. ಅಲ್ಲಿಗೆ ಎಷ್ಟೋ ಕಡೆಗಳಿಂದ, ಕೇರಳ ಮಾತ್ರವಲ್ಲದೆ ಹಲವಾರು ಹೊರ ರಾಜ್ಯಗಳಿಂದ ಪ್ರವಾಸಿಗರು ಬರ್ತಾರೆ. ಅವರೆಲ್ಲ ಬಂದು ನಿಲ್ಲುವಂಥದ್ದು ಇದೇ ನಿಟ್ಟೂರಿನ ಪ್ಲೇಸ್ನಲ್ಲಿ. ಇಲ್ಲೇ ಜೀಪ್ಗಳನ್ನು ಅವಲಂಬಿಸ್ತಾರೆ, ಇಲ್ಲೇ ವಾಹನಗಳನ್ನು ಅವಲಂಬಿಸಿ ಅದೇ ಜೀಪ್ಗಳಿಂದ ಹೋಗ್ತಾರೆ. ಅಂದರೆ ಅಲ್ಲೇನೋ ಒಂದು ವ್ಯಾಪಾರವನ್ನು ಮಾಡುವಂಥದ್ದಾಗಿರ್ಬೋದು, ಅಥವಾ ಅವ್ರದ್ದು ಯಾವುದೋ ಒಂದು ಶೌಚವನ್ನು ಬಳಸುವಂಥದ್ದು, ಶೌಚಾಲಯಗಳಿಗೆ ಅವಲಂಬಿತವಾಗಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಈ ಒಂದು ನಗರವನ್ನು ಪ್ರತಿಯೊಬ್ಬರು, ಈ ಒಂದು ಸ್ಥಳವನ್ನು ಪ್ರತಿಯೊಬ್ಬರು ಅವಲಂಬಿತವಾಗಿದ್ದಾರೆ. ಆ ಕಾರಣದಿಂದಾಗಿ ಇಲ್ಲಿ ಅಭಿವೃದ್ಧಿ ಆಗಬೇಕಾದದ್ದು ಅನಿವಾರ್ಯ. ಆದರೆ ಇಲ್ಲೇ ಇಂಥ ಒಂದು ಪರ್ಟಿಕ್ಯುಲರ್ ಆದಂಥ ಒಂದು ಅಭಿವೃದ್ಧಿ ಆಗಬೇಕಾದಂಥ ಒಂದು ಸ್ಥಳಗಳಲ್ಲೇ ಕಸ ವಿಲೇವಾರಿ ಆಗದೆ ಸಮಸ್ಯೆ ಆಗಿರ್ತಕ್ಕಂಥದ್ದು, ತ್ಯಾಜ್ಯಗಳು ಬಿದ್ದು ದುರ್ನಾತ ಬೀರ್ತಾ ಇರುವಂಥದ್ದು, ಅದೇ ರೀತಿ ಶೌಚಾಲಯಗಳಲ್ಲಿ ಒಳಗೆ ಹೋಗಲಿಕ್ಕೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ದುರ್ನಾತ ಬರುವಂಥದ್ದು, ಇದನ್ನೆಲ್ಲ ಗಮನಿಸಿದಾಗ ಅಭಿವೃದ್ಧಿ ಆಗಬೇಕಾದ ಪ್ಲೇಸೇ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ? ಯಾಕೆ ಇಷ್ಟೊಂದು ನಿರ್ಲಕ್ಷ್ಯತೆಗೆ ಒಳಗಾಗಿದೆ? ಇಷ್ಟೊಂದು ಕಡೆಗಣನೆಗೆ ಯಾಕೆ ಒಳಗಾಗಿದೆ? ಗ್ರಾಮ ಪಂಚಾಯಿತಿ ಸದಸ್ಯರೇ ಹೇಳುವ ಪ್ರಕಾರ ನಮಗೆ ಅನುದಾನಗಳ ಕೊರತೆ, ಅಥವಾ ಇನ್ನೊಂದೇನು ಅಂತಂದರೆ ನಮಗೆ ಶಕ್ತಿ ಮೀರಿ ನಾವು ಎಷ್ಟು ವ್ಯವಹರಿಸಬೇಕೋ ಅಷ್ಟು ವ್ಯವಹಾರ ಮಾಡ್ತಿದ್ದೇವೆ, ನಮಗೆ ಶಕ್ತಿ ಮೀರಿ ಎಷ್ಟು ಬೇಕೋ ಅಷ್ಟು ಕೆಲಸಗಳನ್ನು ನಾವು ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅಂತ ಹೇಳಿದ್ರು. ಹಾಗಾದರೆ ಇದನ್ನೆಲ್ಲ ಪ್ರಯತ್ನ ಪಡೋದಕ್ಕೆ 8 ವರ್ಷಗಳ ಒಂದು ಅವಶ್ಯಕತೆ ಬೇಕಿತ್ತಾ? ಅಥವಾ ಈಗಾಗಲೇ ಹಲವಾರು ವರ್ಷಗಳಿಂದ ಇಂಥ ಒಂದು ಸಮಸ್ಯೆಗಳು ಇನ್ನೂ ಉಲ್ಬಣ ಆಗ್ತಾ ಇದೆ. ಇದೆಲ್ಲ ಒಂದು ಪ್ರಯತ್ನಗಳು ಇದನ್ನು ಮುಚ್ಚೋದಕ್ಕೆ, ಇದಕ್ಕೆ ಮುಕ್ತಿ ನೀಡೋದಕ್ಕೆ ಸಾಕಾಗೋದಿಲ್ವಾ? ಇದು ತುಂಬ ಏನು ಭಾರೀ ದೊಡ್ಡ ಶೌಚಾಲಯ ಏನಲ್ಲ, ಭಾರಿ ಸಣ್ಣ ಪ್ರಮಾಣದಲ್ಲೇ ಶೌಚಾಲಯ. ಆದರೆ ಇದನ್ನೇ ಸರಿ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಂದರೆ ಮತ್ತಿನ್ನು ಯಾವುದನ್ನು ಇವರು ಸರಿ ಮಾಡ್ತಾರೆ? ಮತ್ತು ಅಲ್ಲೇ ಪಕ್ಕದಲ್ಲೇ ಒಂದು ಬಸ್ ಸ್ಟ್ಯಾಂಡ್ ಇದೆ, ಅಲ್ಲಿ ಪ್ರತಿಯೊಬ್ಬರು ಕೂರ್ತಾರೆ, ಅಲ್ಲೇ ರಾಜಕೀಯ ಮಾತುಗಳನ್ನು ಕೂಡ ಆಡ್ತಾರೆ. ಆದರೆ ಅಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಶೌಚಾಲಯವನ್ನು ಗಮನಿಸೋದಿಲ್ಲ, ಅಲ್ಲಿನ ಒಂದು ಅವ್ಯವಸ್ಥೆಯನ್ನು ಕಣ್ಣೆತ್ತಿಯೂ ಕೂಡ ನೋಡೋದಿಲ್ಲ. ನಮಗೆ ಯಾಕೆ ಬಿಡು ಅಂತ ಹೋಗುವಂಥ ಅದೆಷ್ಟೋ ಜನಪ್ರತಿನಿಧಿಗಳು, ರಾಜಕೀಯ ಮುಖಂಡರುಗಳನ್ನು ನಾವು ನೋಡ್ಬೋದಾಗಿದೆ ಅಲ್ಲಿನ ಒಂದು ಪ್ರದೇಶದಲ್ಲಿ. ಮತ್ತು ಇನ್ನೊಂದೇನು ಅಂತಂದರೆ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ರಾಜಕೀಯ ಮುಖಂಡರು ಕೂಡ, ಅದೆಷ್ಟೋ ಜನಪ್ರತಿನಿಧಿಗಳು ಶಾಸಕರ ಜೊತೆ ಫೋಟೋವನ್ನು ತೆಗೆಸ್ಕೊಳ್ತಾರೆ. ಅಷ್ಟು ಬಿಟ್ಟರೆ ಅಲ್ಲಿಗೆ ಹೋಗಿ ಅವರಲ್ಲಿ ನಮ್ಮ ಸಮಸ್ಯೆಗಳು ಇಂಥದ್ದಿದೆ, ಇದನ್ನು ಬಗೆಹರಿಸಬೇಕು, ಸಾರ್ವಜನಿಕರಿಗೆ ಎಲ್ಲ ಸಮಸ್ಯೆಗಳು ಒಳ್ಳೆಯದಾಗುತ್ತೆ, ಈ ಸಮಸ್ಯೆಗಳನ್ನು ಪರಿಹರಿಸೋದ್ರಿಂದ ಒಳ್ಳೆಯದಾಗುತ್ತೆ ಹೇಳಿ ಯಾವುದೇ ರೀತಿಯಾದಂಥ ಒಂದು ಮನವಿಯನ್ನಾಗಲಿ ಅಥವಾ ಸಮಸ್ಯೆಗಳನ್ನಾಗಲಿ ಮುಂದಿಡುವಂಥ ಯಾವುದೇ ಕೆಲಸವನ್ನು ಕೂಡ ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡಿದಿದ್ರೆ, ಜನಪ್ರತಿನಿಧಿಗಳು ಅಷ್ಟು ಇವರಿಗೆ ಹತ್ತಿರವಾಗಿದ್ದರೆ, ಶಾಸಕರು ಹತ್ತಿರವಾಗಿದ್ದರೆ ಯಾಕೆ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದಿಲ್ಲ? ಯಾಕೆ ಇವರಲ್ಲಿ ಈ ಸಮಸ್ಯೆಗಳನ್ನು ಇಡೋದಿಲ್ಲ? ಈ ಒಂದು ಸಮಸ್ಯೆ ಕುರಿತಾಗಿ ಯಾಕೆ ಈ ಅವ್ಯವಸ್ಥೆಯಾಗಿದೆ, ಇದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಯಾವುದ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಮಾತಾಡೋದಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಾಗೇಂದ್ರ, ಅಲ್ಲಿನ ಒಂದು ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವಂಥವರು. ನಮಸ್ಕಾರ ಸರ್. ನಮಸ್ತೆ. ಏನು ಅಂತಂದರೆ ಇಲ್ಲಿನ ಒಂದು ನಿಮ್ಮ ನಿಟ್ಟೂರಿನ ಒಂದು ಪ್ರದೇಶದಲ್ಲಿ ಅವ್ಯವಸ್ಥೆ ಆಗರವಾಗಿದೆ. ಸಾರ್ವಜನಿಕ ಶೌಚಾಲಯ ಅಂತಕ್ಕಂಥದ್ದು ಅಲ್ಲಿ ಕಾಲಿಡೋದಕ್ಕೂ ಆಗೋದಿಲ್ಲ. ಅಂಥದ್ರಲ್ಲಿ ಹೇಗೆ ತಮ್ಮ ಒಂದು ಶೌಚವನ್ನು ಮಾಡ್ತಾರೆ? ಮತ್ತು ಇಲ್ಲಿ ಪ್ರವಾಸಿಗರು ಅತಿ ಹೆಚ್ಚು ಬರೋದರಿಂದ ಅವರಿಗೆ ಸಮಸ್ಯೆಗಳಾಗ್ತಾ ಇದೆ. ಇದನ್ನು ಸರಿಪಡಿಸೋ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಶ್ರಮ ವಹಿಸ್ತಾ ಇಲ್ಲ, ಸಂಪೂರ್ಣ ವಿಫಲರಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಇದಕ್ಕೆ ನಿಮ್ಮ ಅನಿಸಿಕೆಗಳೇನು? ಇಲ್ಲ, ಇದು ಯಾವತ್ತು ಹಿಂದೂ ಸಮೇತ ಗ್ರಾಮ ಸಭೆಯಲ್ಲೂ ಸಮೇತ ಜನರು ಇದ್ರ ಬಗ್ಗೆ ಮನವಿ ಕೊಟ್ಟಿದ್ರು. ಇದ್ರ ಬಗ್ಗೆ ತುಂಬಾ ಚರ್ಚೆ ಆಗಿದೆ. ಅದಕ್ಕೆ ಜಿಲ್ಲಾ ಪಂಚಾಯತಿ ಮತ್ತೆ ಜಿಲ್ಲಾಡಳಿತಕ್ಕೆ ಸಮೇತ ಪ್ರವಾಸೋದ್ಯಮಕ್ಕೆ ಸಮೇತ ಇದ್ರ ಬಗ್ಗೆ ಪ್ರಸ್ತಾವನೆ ಹೋಗಿದೆ. ಪ್ರಸ್ತಾವನೆ ಹೋಗಿದ್ದಷ್ಟೇ, ಒಂದು ಪ್ರಸ್ತಾವನೆ ಹೋಗಿದೆ. ಯಾಕಂದ್ರೆ ಅಲ್ಲಿ ಏನಾಗಿ ಶೌಚಾಲಯ ಮಾಡುವಂತ ಸ್ಥಳದ ಅದ್ರ ಪಕ್ಕದಲ್ಲಿ ಒಂದು ಸ್ಕೂಲ್ ಇದೆ. ಹೌದೌದೌದು. ಶಾಲೆ ಇರೋದ್ರಿಂದ ಅಲ್ಲಿ ಮತ್ತೊಂದು ಹೊಸದಾಗಿ ಮಾಡ್ಲಿಕ್ಕೆ ಬೇರೆ ಸ್ಥಳಾವಕಾಶ ಬೇಕು. ದೂರ ಬೇರೆ ಕಡೆ ಮಾಡಿದ್ರೆ, ಸ್ಥಳಾಂತರ ಮಾಡಿದ್ರೆ ಒಂದು ಪ್ರವಾಸಿಗರೇ ಅಥವಾ ಅಲ್ಲಿ ಬಂದಂತ ಏನು
ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ ಅನ್ನೋದು ಒಂದು ಇಟ್ಕೊಂಡು ಎಲ್ಲಿ ಮಾಡ್ಬೇಕು ಅನ್ನೋದು ಒಂದು ಗೊಂದಲ ಇದೆ. ಅವಾಗ ಯಾಕೋ ದೊಡ್ಡ ಮಟ್ಟದ ಅಲ್ಲಿ ಒಂದು ಪ್ರವಾಸಿಗರು ಸಿಗಂದೂರು ಅಲ್ಲೆಲ್ಲ ಬರ್ತಾರೆ, ಕೊಡಚಾದ್ರಿ ಹೋಗುವಂತವ್ರು, ಕೊಲ್ಲೂರಿಗೆ ಹೋಗುವಂತವ್ರು ಎಲ್ಲರೂ ಬರ್ತಾರೆ. ಅದಕ್ಕೆ ಒಂದು ಸಮರ್ಪಕ ಒಂದು ಸ್ಥಳಾವಕಾಶ ಸಿಗದಾಗ ಸ್ಪಷ್ಟವಾಗಿ ದೊಡ್ಡ ಮಟ್ಟದ ಒಂದು ಏನು ಈ ಒಂದು ಹೈಟೆಕ್ ವ್ಯವಸ್ಥೆನಲ್ಲಿ ಮಾಡ್ಬೇಕು ಅಂತ ಒಂದು ಪ್ರಸ್ತಾವನೆ ಇದೆ. ಅವಾಗ ಒಂದು ತೀರ್ಮಾನ ಮಾಡಿ ಮಾಡ್ಬೇಕು ಅನ್ನೋದು ಬಿಟ್ರೆ ಯಾವುದೂ ಇದಿಲ್ಲ. ಇದನ್ನ ಏನ್ ತಾತ್ಕಾಲಿಕವಾಗಿ ಅಲ್ಲಿ ಏನು ತೊಂದರೆ ಆಗಿದೆ ಅದನ್ನ ಈಗ ಮೊನ್ನೆ ಸಮೇತ ಅದ್ರ ಬಗ್ಗೆ ತೀರ್ಮಾನ ತಗೊಂಡು ಒಳ್ಳೆ ರೀತಿಯಿಂದ ಮಾಡ್ಬೇಕಂತದಾಗಿದೆ, ಅದನ್ನ ಮಾಡ್ತೇವೆ. ಗ್ರಾಮ ಸಭೆಗಳಲ್ಲಿ ಚರ್ಚೆಗಳು, ಅದನ್ನ ಸರಿ ಮಾಡಬೇಕು ಅನ್ನೋಂಥ ಪ್ರಸ್ತಾವನೆಗಳು, ಯೋಜನೆಗಳು ಈಗಾಗಲೇ ಹಲವಾರು ವರ್ಷಗಳಿಂದ ಬರ್ತಾ ಇದೆ ಅಂತ ಅನಿಸ್ತಾ ಇಲ್ವ ನಿಮ್ಗೆ? ಇಲ್ಲ ಅಲ್ಲ ಬಂದಿದೆ, ಆದ್ರೆ ಸ್ಥಳಾವಕಾಶ ಬೇಕು. ಮತ್ತೆ ಆಮೇಲೆ ಅದಕ್ಕೆ ಅಲ್ಲ, ಸ್ಥಳಾವಕಾಶಕ್ಕೆ ಇಷ್ಟು ಸಮಯ ಬೇಕಾ? ಅನುದಾನಗಳು ಕೊರತೆ ಇದೆ. ಮತ್ತೆ ಆಮೇಲೆ ಆಡಳಿತ ಸಮೇತ ಇದ್ರ ಬಗ್ಗೆ ಗಮನಕ್ಕೆ ತಂದಿದ್ದೇವೆ. ಈಗ ಅಲ್ಲಿ ಮತ್ತೆ ಯಾವ್ದು ಗ್ರಾಮೀಣ ಪ್ರದೇಶ ಆಗಿರತಕ್ಕಂತ ವ್ಯವಸ್ಥೆನಲ್ಲಿ ಅಲ್ಲಿ ನಮ್ಗೆ ಏನು ಅನುದಾನಗಳು ಯಾವ್ದು ಅಲ್ಲಿ ಸ್ಪಷ್ಟವಾಗಿ ಬಹುಮತವಾಗಿ ಸಿಗ್ತಾ ಇಲ್ಲ. ಮತ್ತೆ ಇನ್ನೊಂದೇನು ಅಂತಂದ್ರೆ ಇಲ್ಲಿ ರಾಜಕೀಯ ಮುಖಂಡರುಗಳು ಬಹಳ ಇದ್ದಾರೆ. ಪ್ರತಿಯೊಬ್ಬರು ಕೂಡ ದಿನ ಬೆಳಗಾದರೆ ರಾಜಕೀಯದ ಬಗ್ಗೆ ಮತ್ತೆ ರಾಜಕೀಯ ನಾಯಕರುಗಳ ಬಗ್ಗೆ ಅಂದ್ರೆ ಒಂದು ವ್ಯವಸ್ಥಿತವಾದಂಥ ಒಂದು ಸಂಬಂಧವನ್ನ ಅಥವಾ ಬಾಂಧವ್ಯವನ್ನು ಇಟ್ಕೊಂಡವರಿದ್ದಾರೆ. ಅಂಥ ಸಂದರ್ಭಗಳಲ್ಲೂ ಕೂಡ ಅವರೊಟ್ಟಿಗೆ ಮಾತಾಡಿ ಇಷ್ಟು ಸಮಸ್ಯೆಗಳಿದೆ, ಇದನ್ನ ಬಗೆಹರಿಸಬೇಕು ಅಂತ ಕೇಳುವಲ್ಲಿ ಎಲ್ಲರೂ ಕೂಡ ವಿಫಲರಾಗಿದ್ದಾರೆ ಅಂತ ಅನಿಸ್ತಾ ಇಲ್ವಾ? ಯಾವುದೇ ಪಕ್ಷದವರಾಗಿರ್ಬೋದು. ಈಗ ಏನಾಗಿದೆ ನಮಗೂ ಗೊತ್ತಿಲ್ಲ, ನಾವು ಆತರ ಅಂತಲ್ಲ. ರಾಜಕೀಯ ಎಲ್ಲ ಏನು MLA ಇರ್ಬೋದು, ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಅವ್ರ ಗಮನಕ್ಕೆ ತರುವಂತ ನಮ್ಮ ಜವಾಬ್ದಾರಿ ಏನಿದೆ ಅದನ್ನ ಪರಿಪೂರ್ಣವಾಗಿ ಮಾಡಿದ್ದೇವೆ. ಅದಕ್ಕೆ ಸ್ಪಂದನೆ ಮಾಡುವಂತದ್ದು ಅವರದ್ದು. ಮಾತಾಡುವಂತ ಜವಾಬ್ದಾರಿ ಹೊಣೆಗಾರಿಕೆ. ಈಗ ಯಾವತ್ತು ಜಿಲ್ಲಾ ಪಂಚಾಯತಿಯಲ್ಲಿ ಮಾತಾಡುವಂಥದ್ದು ಜಿಲ್ಲಾ ಪಂಚಾಯತ್ ಸದಸ್ಯರು ಇರ್ತದೆ, MLA ಇರ್ತದೆ, ವಿಧಾನಸಭೆಯಲ್ಲಿ ಇರ್ತದೆ. ಆದ್ರೆ ಅನುದಾನಗಳು ತರುವಂತ ವ್ಯವಸ್ಥೆ ಅವ್ರು ಮಾಡ್ಬೇಕು. ಅವರು ಅಲ್ಲಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಿ, ಎಲ್ಲಿ ಪ್ರವಾಸೋದ್ಯಮ ಎಲ್ಲಿರ್ತದೆ ಅದ್ರ ಬಗ್ಗೆ ಹೆಚ್ಚಿನ ಅನುದಾನ ಕೊಡ್ಬೇಕಂತ ಕಾರ್ಯಪ್ರವೃತ್ತವಾಗಿರ್ತಕ್ಕಂಥದ್ದು ಅವ್ರ ಕೆಲಸ. ಅವರೇ ಮಾಡ್ತಾ ಇಲ್ಲ, ಅವ್ರು ವಿಫಲರಾಗಿದ್ದಾರೆ. ಸ್ಥಳೀಯ MLAಗಳು ಅದು ಸ್ಪಂದನೆ ಮಾಡ್ಬೇಕು. ಮತ್ತೆ ಅವರು ಸ್ಥಳೀಯ MLAಗಳು ಸ್ಪಂದನೆ ಮಾಡ್ಬೇಕು ಅಂತಂದ್ರೆ ಅವರಿಗೆ ನೀವು ಇಷ್ಟೊಂದು ಸಮಸ್ಯೆಗಳಾಗಿದೆ ಅನ್ನೋದನ್ನ ಮನಮುಟ್ಟೋ ರೀತಿ ಇಷ್ಟೊಂದು ಯೋಜನೆಗಳನ್ನ ಮಾಡ್ಬೇಕು ಅಂತ ನೀವು ಹೇಳ್ಬೇಕು. ಅದನ್ನ ಹೇಳಿದ್ವಿ, ಪ್ರಸ್ತಾವನೆ ಸಲ್ಲಿಸಿದ್ವಿ ಅಂದ್ರೆ ಅದರ ಅರ್ಥ ಅರ್ಜಿ ನಾವು ಅದ್ರ ಅಲ್ಲ, ಗೊತ್ತಾಯ್ತು. ಆದ್ರೆ ಪ್ರತಿ ಬಾರಿಯೂ ಕೂಡ ಒತ್ತಡವನ್ನ ಹೇರ್ಬೇಕಾಗಿದ್ದು ಮತ್ತೆ ನಿಮ್ಮ ಒಂದು ಪ್ರದೇಶವನ್ನ ಸರಿ ಮಾಡಿಸ್ಬೇಕಾಗಿದ್ದು ನಿಮ್ಮ ಒಂದು ಜವಾಬ್ದಾರಿ ಆಗಿದ್ರಿಂದ ಪ್ರತಿ ಸರಿ ಕೂಡ ಒತ್ತಡವನ್ನ ಹೇರ್ಬೇಕಾಗಿದ್ದು ಅನಿವಾರ್ಯ. ಪ್ರಸ್ತಾವನೆ ಸಲ್ಲಿಸಿದ್ವಿ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಜವಾಬ್ದಾರಿಗೋಸ್ಕರ ಪ್ರಸ್ತಾವನೆ ಸಲ್ಲಿಸಿ ಅವ್ರ ಬಗ್ಗೆ ಅವರಿಗೆ ಎಲ್ಲಾ ವಿಚಾರ ಅಂಕಿಅಂಶಗಳನ್ನ ಅವ್ರ ಗಮನಕ್ಕೆ ತಂದಿದ್ದೇವೆ. ಅವರು ಮಾಡ್ಬೇಕು, ಅನುದಾನಗಳನ್ನ ಅವ್ರು ಬಿಡುಗಡೆ ಮಾಡಕ್ಕೆ ಒತ್ತಾಯ ಇರಬೇಕು. ನಾವು ಪ್ರತಿ ಸರ್ತಿ ಸ್ಥಳ ಮಟ್ಟದಲ್ಲಿ ನಾವು ಪ್ರತಿ ದಿನನೂ ನಾವು ಸ್ಟ್ರೈಕ್ ವಗೇರೆ ಮಾಡುವಂತದ್ದಲ್ಲ. ಅವ್ರು ಪ್ರತಿ ಒಂದು ವಿಚಾರಕ್ಕೂ ಸ್ಪಂದನೆ ಇದ್ರೆ ನಾವು ಮಾಡಬಹುದು. ಇಂಥ ಒಂದು ಪ್ರೇಕ್ಷಣಿಕ ಸ್ಥಳ ಇರುತ್ತದೆ, ಟೂರಿಸಂ ವ್ಯವಸ್ಥೆ ಇರುತ್ತೆ, ಸಿಗಂದೂರು, ಹೊಳೆಬಾಗ್ಲು ಅಥವಾ ಯಾವ್ದು ಕೊಡಚಾದ್ರಿ, ಇಡ್ಲಮನೆ ಫಾಲ್ಸ್ ಅಂತ ಎಲ್ಲಾ ಸುತ್ತಮುತ್ತ ಎಲ್ಲಾ ದೇಶದ ನಾನಾ ರಾಜ್ಯಗಳಿಂದ ಬರ್ತಾರೆ. ಅದನ್ನ ಅವರು ಯೋಚನೆ ಮಾಡಬೇಕು. ಅದೆಲ್ಲ ಕಾರಣಗಳಿಂದನೇ ನಾವು ನಿಮಗೆ ಈ ಒಂದು ಮಾತಾಡಿಸಿದ್ದು. ಇವೆಲ್ಲ ವಿಚಾರವಾಗಿ ಸರಿಯಾಗಬೇಕು. ಒಂದು ಪ್ರೇಕ್ಷಣೀಯ ಸ್ಥಳಗಳ ಒಂದು ಕೇಂದ್ರ ಬಿಂದು ಆಗಿದ್ರಿಂದ ಆ ಒಂದು ಪ್ರದೇಶದ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಬಂದು ಭೇಟಿಯನ್ನು ನೀಡ್ತಾರೆ. ಅವರು ಮುಂದೆ ಹೇಳುವಂಥದ್ದು, ನಾವು ನಿಟ್ಟೂರಿಗೆ ಭೇಟಿ ನೀಡಿದ್ವಿ, ತುಂಬಾ ಸ್ವಚ್ಛತೆ ಆದಂಥ ಪ್ರದೇಶ, ಅವ್ರು ಮುಂದೊಂದಿನ ಹೇಳಬೇಕು. ಆ ಕಾರಣಕ್ಕೋಸ್ಕರ ನಾವು ಈ ಒಂದು ವಿಷಯವನ್ನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದು. ಧನ್ಯವಾದಗಳು ಸರ್, ಸ್ಪಂದನ ವಾಹಿನಿ ಜೊತೆ ಮಾತಾಡಿದ್ದಕ್ಕೆ. ನಮಸ್ತೆ. ಈಗಾಗಲೇ ನಾಗೇಂದ್ರ ಅವರು ಹೇಳಿರುವಂತೆ ಜನಪ್ರತಿನಿಧಿಗಳಿಗೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ. ಪ್ರಸ್ತಾವನೆ ಅಂದರೆ ಅರ್ಥ ಏನು ಅಂತ ಹೇಳಿದ್ರು ಅವರು. ಈಗಾಗಲೇ ನಾವು ಯೋಜನೆಗಳನ್ನು ಹಾಕಿದ್ದೇವೆ, ಈ ರೀತಿಯಲ್ಲಿ ಸರಿ ಮಾಡಬೇಕು, ಸ್ಥಳಾವಕಾಶದ ಕೊರತೆ ಇದೆ, ಹೀಗೆ ಮುಂತಾದ ರೀತಿಯಲ್ಲಿ ಒಂದು ಪ್ರಸ್ತಾವನೆಯನ್ನು ಹಾಕಿ ನಾವು ಜನಪ್ರತಿನಿಧಿಗಳಿಗೆ, ಶಾಸಕರಿಗೆ ಎಲ್ಲ ಕೊಟ್ಟಿದ್ದೇವೆ. ಅದನ್ನು ಸರಿ ಮಾಡೋದು ಬಿಡೋದು ಅವರಿಗೆ ಬಿಟ್ಟಿದ್ದು, ಅದನ್ನು ಸರಿ ಮಾಡಬೇಕು ಅವರು ಅಂತ ಮಾತುಗಳನ್ನು ಹೇಳಿದ್ರು. ಮತ್ತು ಪ್ರತಿ ಸರಿಯೂ ಕೂಡ ಗ್ರಾಮ ಸಭೆಯಲ್ಲಿ ನಾವು ಈ ವಿಷಯನ ಚರ್ಚೆಯನ್ನು ಮಾಡ್ತೇವೆ ಅಷ್ಟೇ, ಆದರೆ ಸರಿ ಮಾಡಲಿಲ್ಲ ಇದುವರೆಗೆ ಅಂತ ಹೇಳಿದರು. ಇಂಡೈರೆಕ್ಟ್ ಆಗಿ ಹೇಳ್ದಾಗಿತ್ತು. ಅದೇನೇ ಇರಲಿ, ಸರಿ ಮಾಡುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು.
ಅಂದರೆ ಗ್ರಾಮ ಪಂಚಾಯಿತಿ ಅಂತಂದರೆ ಏನು, ನಮ್ಮ ಗ್ರಾಮ ಸುಂದರವಾಗಿರಬೇಕು, ನಮ್ಮ ಗ್ರಾಮ ಸುಭೀಕ್ಷವಾಗಿರಬೇಕು, ನಮ್ಮ ಗ್ರಾಮ ಸುವ್ಯವಸ್ಥಿತೆಯಿಂದ ಇರಬೇಕು ಅನ್ನೋದು ಒಂದು ಗ್ರಾಮದ ಒಂದು ಆಶಯ, ಗ್ರಾಮ ಪಂಚಾಯಿತಿಯ ಒಂದು ಆಶಯ. ಅದೇ ಆಶಯ ಅಲ್ಲಿನ ಒಂದು ಜನಪ್ರತಿನಿಧಿಗಳಿಗೆ ಬರಬೇಕೇ ವಿನಃ ಅಲ್ಲಿನ ಒಂದು ಸದಸ್ಯರುಗಳಿಗೆ, ಅಧ್ಯಕ್ಷರುಗಳಿಗೆ ಮತ್ತು ಸಂಬಂಧಪಟ್ಟ PDO ಆಗಿರ್ಬೋದು, ಹೀಗೆ ಮುಂತಾದ ಅಧಿಕಾರಿಗಳಿಗೆ ಬರಬೇಕೇ ವಿನಃ ಅದನ್ನು ಅಲ್ಲಿನ ಜನರು ಒತ್ತಿ ಹೇಳೋದಲ್ಲ ಅಥವಾ ಮೆಟ್ಟಿ ತುಂಬೋದಲ್ಲ. ಯಾವುದನ್ನೇ ಆದರೂ ಅದು ಎಲ್ಲವೂ ಕೂಡ ಆರಿಸಿ ಹೋಗುವಾಗ ಚುನಾವಣೆಗೆ ನಿಲ್ಲುವ ಮೊದಲು ಇದೆಲ್ಲ ವಿಷಯಗಳು ಅವರ ತಲೆಗೆ ಬರಬೇಕು, ಅದೆಲ್ಲ ವಿಷಯಗಳು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದು ಅವರ ಮನಸ್ಸಿಗೆ ಬರಬೇಕು. ಹಾಗಿದ್ದರೆ ಮಾತ್ರ ನೀವು ದಯವಿಟ್ಟು ಚುನಾವಣೆಗೆ ನಿಲ್ಲಿ, ಹಾಗಿದ್ದರೆ ಮಾತ್ರ ನೀವು ಒಂದು ಅಧಿಕಾರವನ್ನು ತೆಗೆದುಕೊಳ್ಬೇಕು. ಈ ವಿಚಾರವಾಗಿ ನಿಮ್ಮದು ತಪ್ಪು ಅಂತ ಡೈರೆಕ್ಟಾಗಿ ಹೇಳೋದಕ್ಕಿಂತ ಹೆಚ್ಚಾಗಿ ನೀವು ಈ ತಪ್ಪು ಆಗದೇ ಇರುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಇರುವಂಥದ್ದು. ಯಾಕೆ ಈ ವಿಷಯವನ್ನು ಒತ್ತಿ ಹೇಳ್ತಾ ಇದ್ದೇನೆ ಅಂತಂದರೆ, ಇದು ಈ ಒಂದು ನಿಟ್ಟೂರು ಅಥವಾ ಹೊಸನಗರ ವ್ಯಾಪ್ತಿಯಲ್ಲಿ ಮಾತ್ರ ಅಲ್ಲ, ಈಗಾಗಲೇ ಹಲವಾರು ಕಡೆಗಳಲ್ಲಿ ಇಂಥ ಸಮಸ್ಯೆಗಳು ಇದೆ, ಹಲವಾರು ಕಡೆಗಳಲ್ಲಿ ಇಂಥ ಸಮಸ್ಯೆಗಳು ಉಲ್ಬಣಿಸ್ತಾನೆ ಇದೆ. ಪ್ರತಿ ದಿನವೂ ಕೂಡ ಒಂದಲ್ಲ ಒಂದು ಮೇನ್ ಕಡೆಗಳಲ್ಲಿ, ಇಂಪಾರ್ಟೆಂಟ್ ಸ್ಥಳಗಳಲ್ಲಿ ಇಂಥ ಸಮಸ್ಯೆಗಳು ಅತಿರೇಕ ಅನ್ನುವ ನಿಟ್ಟಿನಲ್ಲಿ, ವಿಲಕ್ಷಣ ಅನ್ನುವ ನಿಟ್ಟಿನಲ್ಲಿ ಉಲ್ಬಣ ಆಗ್ತಾ ಇದೆ. ಇದನ್ನೆಲ್ಲ ಸರಿ ಮಾಡಬೇಕು. ಇದನ್ನೆಲ್ಲ ಸರಿ ಮಾಡೋದಕ್ಕೆ ಅಲ್ಲಿನ ಒಂದು ಗ್ರಾಮ ಪಂಚಾಯಿತಿಯವರು ವ್ಯವಸ್ಥೆಯನ್ನು ಮಾಡಬೇಕು, ಕಷ್ಟವನ್ನು ಪಡಲೇಬೇಕು. ಯಾಕೆ ಅಂತಂದರೆ ಚುನಾವಣೆ ಟೈಮಲ್ಲಿ ನೀವು ಕಷ್ಟವನ್ನು ಪಡೋದಿಲ್ವಾ? ಚುನಾವಣೆ 15 ದಿನದ ಮುಂಚೆ ನೀವು ಬೆವರನ್ನು ಹರಿಸೋದಿಲ್ವಾ? ಮೇ ಬಿ ಆ ಟೈಮಲ್ಲಿ ಬೆವರು ಬಂದಷ್ಟು ನಿಮ್ಮ ಜೀವಿತಾವಧಿಯಲ್ಲಿ ಬೇರೆ ಎಲ್ಲೂ ಬೆವರು ಬಂದಿರಲ್ಲ ಅಂತ ಅನಿಸ್ತೇನೆ. ಯಾಕೆ ಅಂತಂದರೆ ಜನರಲ್ಲಿ ನೀವು ಅಧಿಕಾರವನ್ನು ಕೇಳೋದಕ್ಕಿಂತ ಮುಂಚೆ, ಜನರಲ್ಲಿ ನೀವು ಮತವನ್ನು ಕೇಳೋದಕ್ಕಿಂತ ಮುಂಚೆ ಅವರ ಕಷ್ಟಗಳು ಏನಿದೆ, ಒಂದು ಸಣ್ಣದರಿಂದ ಹಿಡಿದು ಪ್ರತಿಯೊಂದು ವಿಷಯವೂ ಕೂಡ ಸಮಸ್ಯೆಯೇ, ಪ್ರತಿಯೊಂದು ಸಣ್ಣದು ಕೂಡ ಸಮಸ್ಯೆ ಆಗಿರುತ್ತೆ. ಅವರಿಗೆ ಸಣ್ಣದರಿಂದ ಹಿಡಿದು ದೊಡ್ಡ ಮಟ್ಟದವರೆಗೆ ನೀವು ಸಮಸ್ಯೆಗಳನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು. ಅಂಥ ಒಂದು ವ್ಯವಸ್ಥೆಯನ್ನು ನೀವು ಮಾಡಬೇಕು. ಎಲ್ಲರೂ ಕೂಡ ಹೊಂದಾಣಿಕೆಯಿಂದ ಒಂದು ಕಾರ್ಯತಂತ್ರವನ್ನು, ಒಂದು ಯೋಜನೆಯನ್ನು ರೂಪಿಸಿದಾಗ ಮಾತ್ರ ಒಂದು ಪ್ರದೇಶ ಅಂತಕ್ಕಂಥದ್ದು ಅಥವಾ ಒಂದು ಪಂಚಾಯಿತಿ ವ್ಯಾಪ್ತಿ ಅಂತಕ್ಕಂಥದ್ದು ವ್ಯವಸ್ಥೆಯಿಂದ ಕೂಡಿರುತ್ತೆ. ಇಲ್ಲದೇ ಇದ್ದರೆ ಅದು ಕಷ್ಟವಾಗಿ ಪರಿಣಮಿಸುತ್ತೆ, ಅಲ್ಲಿನ ಜನತೆಗೆ ಕಷ್ಟವಾಗ್ತಾ ಹೋಗುತ್ತೆ. ಆದಷ್ಟು ಬೇಗ ನೀವು ಜನರ ಒಂದು ಕಷ್ಟಗಳಿಗೆ ಸ್ಪಂದಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ, ಆಗ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ, ನಿಮ್ಮ ರಾಜಕೀಯ ಜೀವನ ತುಂಬ ಸುಂದರವಾಗಿರುತ್ತೆ. ಈಗ ನಾವು ಟ್ರೈ ಮಾಡ್ತಾ ಇದ್ವಿ ಹಾಲಪ್ಪನವರಿಗೆ, ಅಂದರೆ ಸಾಗರದ ವಿಧಾನಸಭಾ ಕ್ಷೇತ್ರದ ಶಾಸಕರು, ಅವರಿಗೂ ಕೂಡ ಈ ಒಂದು ಸಮಸ್ಯೆಗಳ ಬಗ್ಗೆ, ಇಷ್ಟೊಂದು ಅವ್ಯವಸ್ಥೆಯ ಬಗ್ಗೆ ಮಾತಾಡೋದಕ್ಕೆ ಟ್ರೈ ಮಾಡಿದ್ವಿ, ಕರೆಯನ್ನು ಮಾಡಿದ್ವಿ. ಆದರೆ ಅವರು ಯಾವುದೋ ಒಂದು ಇಂಪಾರ್ಟೆಂಟ್ ಮೀಟಿಂಗ್ನಲ್ಲೋ ಇನ್ಯಾವುದೋ ಒಂದು ಸಮಸ್ಯೆಗಳು ಪಾಪ ಅವರಿಗೂ ಇರುತ್ತೆ, ಅಂಥ ಸಂದರ್ಭದಲ್ಲಿ ಅವರು ಕರೆಯನ್ನು ಎತ್ತಲಿಕ್ಕೆ ಆಗ್ತಾ ಇಲ್ಲ. ಅದೇ ರೀತಿಯಾಗಿ ನಾವು ಹೊಸನಗರದ ಒಂದು ತಹಸೀಲ್ದಾರ್ಗೆ ಕೂಡ ಒಂದು ಕರೆಯನ್ನು ಮಾಡಿದ್ವಿ, ಆದರೆ ಅವರು ಕೂಡ ಕರೆಯನ್ನು ಸ್ವೀಕರಿಸೋದು ಸಾಧ್ಯ ಆಗ್ತಾ ಇಲ್ಲ. ಅವರಿಗೂ ಏನೋ ಒಂದು ಕೆಲಸಗಳಿರುತ್ತೆ, ಈಗ ಮೀಟಿಂಗ್ಗಳಿರುತ್ತೆ, ಇಂತು ಮುಂತಾದ ಮೀಟಿಂಗ್ಗಳಿಂದ ಅವರಿಗೆ ಎತ್ತಲಿಕ್ಕೆ ಆಗ್ತಾ ಇಲ್ಲ. ಈ ವಿಚಾರವಾಗಿ ಮಾತಾಡ್ತಾ ಹೋದರೆ ನೆಕ್ಸ್ಟು ಕೊನೆಯ ಹಂತದವರಿಗೂ ಕೂಡ ಪ್ರಯತ್ನವನ್ನು ಪಡ್ತೇವೆ. ಈ ವಿಚಾರವನ್ನಾಗಿ ಮಾತಾಡ್ತಾ ಹೋದರೆ ಅವ್ರು ಹೇಳಿದಾಗೆ ಅಲ್ಲೇ ಒಂದು ಸರ್ಕಾರಿ ಶಾಲೆ ಇದೆ, ಅವರಿಗೂ ಕೂಡ ಸಮಸ್ಯೆಗಳಾಗ್ತಾ ಇದೆ. ಸರ್ಕಾರಿ ಶಾಲೆ ಇರೋದ್ರಿಂದ ಅಲ್ಲಿ ಸ್ಥಳಾವಕಾಶದ ಕೊರತೆಯಿಂದ ನಮಗೆ ಯಾವುದೇ ಅಭಿವೃದ್ಧಿಗಳನ್ನು ಮಾಡೋದಕ್ಕಾಗ್ತಾ ಇಲ್ಲ. ಅಭಿವೃದ್ಧಿ ಮಾಡೋದಕ್ಕಿಂತ ಮುಂಚಿತವಾಗಿ ಇರೋದನ್ನು ಸರಿಯಾಗಿ ಮೇಂಟೈನ್ ಮಾಡುವಂಥದ್ದನ್ನು ಫಸ್ಟು ಕಲಿಯಬೇಕಾದದ್ದು ಅನಿವಾರ್ಯ. ಯಾಕೆ ಅಲ್ಲೇ ಅಕ್ಕಪಕ್ಕದಲ್ಲಿ ಹಲವಾರು ಕಸಗಳು ಬಿದ್ದಿದೆ, ಅದೆಷ್ಟೋ ವಿಮಲ್ ಪ್ಯಾಕೆಟ್ಗಳಿಂದ ಹಿಡಿದು ಅದೆಷ್ಟೋ ಪ್ಯಾಕೆಟ್ಗಳಲ್ಲಿ ಬಿದ್ದಿದೆ. ಯಾಕೆ ಡಸ್ಟ್ಬಿನ್ಗಳಿಗೆ ತೆಗೆದು ಹಾಕ್ಬೋದಲ್ಲ? ಅದೆಷ್ಟೋ ಗುಟ್ಕಾ ಪ್ಯಾಕೆಟ್ಗಳಲ್ಲಿದೆ, ಅದನ್ನೆಲ್ಲ ತೆಗೆದು ಡಸ್ಟ್ಬಿನ್ಗಳಿಗೆ ಹಾಕ್ಬೋದು. ಅದೆಷ್ಟೋ ಒಂದು ಎಣ್ಣೆ ಬಾಟಲ್ಗಳಿದೆ, ಅದೆಷ್ಟೋ ಒಂದು ಮದ್ಯದ ಬಾಟಲ್ಗಳು ಅಲ್ಲಿದೆ, ಅದೆಲ್ಲದಕ್ಕೂ ಕೂಡ ಸಾರ್ವಜನಿಕ ಶೌಚಾಲಯ ತುತ್ತಾಗಿದೆ. ಅದೆಲ್ಲವೂ ಕೂಡ ಒಂಥರ ಡಸ್ಟ್ಬಿನ್ಗಳ ರೀತಿ ಮಾರ್ಪಾಟಾಗಿದೆ. ಹಾಗಾದರೆ ಒಂದು ಪ್ರವಾಸಿ ತಾಣಗಳನ್ನು ಭೇಟಿ ಮಾಡೋದಕ್ಕೆ ಬಂದಂಥ ಒಂದು ಪ್ರವಾಸಿಗರು ಯಾವುದನ್ನು ನೋಡಬೇಕು, ಯಾವುದನ್ನು ಉಪಯೋಗಿಸ್ಬೇಕು? ಅಲ್ಲಿನ ಒಂದು ಸ್ವಚ್ಛತೆಯನ್ನು ಇಲ್ಲದೇ ಇರೋದನ್ನು ನೋಡಬೇಕು, ಅಥವಾ ಸ್ವಚ್ಛತೆವಾಗಿ ಇಲ್ಲದೇ ಇರೋವಂಥದ್ದು ಮತ್ತು ವ್ಯವಸ್ಥಿತವಾಗಿ ಇಲ್ಲದೇ ಇರತಕ್ಕಂಥ ಒಂದು ಶೌಚಾಲಯವನ್ನು ಅವ್ರು ಹೇಗೆ ಬಳಸಬೇಕು? ಒಂದು ಬೋರ್ಡ್ಗಳು ಕೂಡ ಸರಿಯಾಗಿ ಕಾಣದೇ ಇರುವ ನಿಟ್ಟಿನಲ್ಲಿ ಒಂದು ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅಂತಂದರೆ ಇವಿಷ್ಟು ಅವ್ಯವಸ್ಥೆ ಬೇರೆಲ್ಲಿ ಆಗೋದಕ್ಕೆ ಸಾಧ್ಯ? ಈಗಾಗಲೇ ಮಾತಾಡಿರೋ ಹಾಗೆ ಹಲವಾರು ಕಡೆಗಳಲ್ಲಿ ಇಂಥ ಸಮಸ್ಯೆಗಳಾಗಿರುತ್ತೆ. ಆದರೆ
ಇದೊಂದು ಮುಖ್ಯವಾದಂಥ ಒಂದು ಸ್ಥಳದಲ್ಲೇ ಈ ರೀತಿಯಾದೊಂದು ಅವ್ಯವಸ್ಥೆ ಆಗಿದೆ ಅಂತಂದರೆ ನಿಜವಾಗ್ಲೂ ಗಮನಿಸಬೇಕು. ಎಷ್ಟು ಕೆಟ್ಟು ಹೋಗಿದೆ ಅನ್ನೋದನ್ನು ನಿಜವಾಗ್ಲೂ ಗಮನಿಸಬೇಕು. ಯಾಕೆ ಇಷ್ಟೆಲ್ಲ ಒಂದು ರಾಜಕೀಯ ಮುಖಂಡರುಗಳಿದ್ರು ಕೂಡ, ಇಷ್ಟೆಲ್ಲ ಒಂದು ರಾಜಕೀಯ ನಾಯಕರಿದ್ದರೂ ಕೂಡ ಯಾಕೆ ಇದನ್ನು ಗಮನಿಸ್ತಾ ಇಲ್ಲ? ಯಾಕೆ ಒಂದು ಪ್ರವಾಸಿಗರ ಕಷ್ಟ ನಿಮಗೆ ಅರ್ಥ ಆಗ್ತಾ ಇಲ್ಲ? ಮತ್ತು ಒಂದು ಗ್ರಾಮ ಸ್ವಚ್ಛವಾಗಿಲ್ಲ ಅಂತಂದರೆ ಅದೆಷ್ಟೋ ಕಡೆಗಳಲ್ಲಿ ಕೆಟ್ಟ ಹೆಸರಾಗಿ ಪರಿಣಮಿಸುತ್ತೆ. ಆದಷ್ಟು ಬೇಗ ಇದನ್ನು ಸರಿ ಮಾಡೋ ನಿಟ್ಟಿನಲ್ಲಿ ಪ್ರತಿದಿನ ಭೇಟಿ ಕೊಡುವಂಥ ರಾಜಕೀಯ ಮುಖಂಡರುಗಳು ಇದನ್ನೆಲ್ಲ ಗಮನಿಸಬೇಕಾದಂಥ ಒಂದು ಅನಿವಾರ್ಯತೆ ಎದುರಾಗಿದೆ. ಈ ಕುರಿತಾಗಿ ಮಾತಾಡೋದಕ್ಕೆ ತುಂಬ ಹೊತ್ತುಗಳೇ ಬೇಕು. ಮತ್ತು ಅದೇ ರೀತಿ ಅಷ್ಟು ಸುಲಭಕ್ಕೆ ಪರಿಹಾರವಾಗುವಂಥ ಸಮಸ್ಯೆಗಳು ಇದಲ್ಲ. ಯಾಕೆಂತಂದರೆ ಈಗಾಗಲೇ ಪ್ರಯತ್ನವನ್ನು ಪಟ್ಟಿದ್ದಾರೆ, ಇನ್ನೂ ಕೂಡ ಪರಿಹಾರ ಆಗಲಿಲ್ಲ. ಇನ್ನೆಷ್ಟು ವರ್ಷಗಳು ಬೇಕೋ ಗೊತ್ತಿಲ್ಲ. ಈಗಾಗಲೇ 1 ವಾರ ಕಾಲಾವಧಿಯನ್ನು ಹೇಳಿದ್ದಾರೆ. ಆದರೆ 1 ವಾರದಲ್ಲಿ ಸರಿಯಾಗುತ್ತಾ ಅಂತಕ್ಕಂಥದ್ದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಈ ಕುರಿತಾಗಿ ಇನ್ನೂ ಕೂಡ ಚರ್ಚೆಯನ್ನು ಮಾಡ್ತೇನೆ. ಅದಕ್ಕೂ ಮುನ್ನ ಸ್ಪಂದನ ರಿಪೋರ್ಟ್ನಲ್ಲಿ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸ್ಪಂದನ ರಿಪೋರ್ಟ್ಗೆ ಮತ್ತೆ ಸ್ವಾಗತ. ನಾನು ಈಗಾಗಲೇ ಮಾತಾಡ್ತಾ ಇದ್ದೆ ಅಲ್ಲಿನ ಒಂದು ಪರಿಸರದ ಬಗ್ಗೆ, ನಿಟ್ಟೂರು ಮತ್ತು ಹೊಸನಗರ ತಾಲೂಕಿನ ಒಂದು ನಿಟ್ಟೂರಿನ ಪರಿಸರದ ಬಗ್ಗೆ ಯಾವ ರೀತಿಯಲ್ಲಿ ಅವ್ಯವಸ್ಥೆಗೆ ಒಳಗಾಗಿದೆ. ರಾಜಕೀಯ ನಾಯಕರು ಕೈಕಟ್ಟಿ ಕುಳಿತಿದ್ದಾರೆ. ರಾಜಕೀಯ ಮುಖಂಡರುಗಳ ಜೊತೆ ಮತ್ತು ರಾಜಕೀಯ ಮುಖಂಡರುಗಳು ಹಲವಾರು ಶಾಸಕರ ಜೊತೆ ಒಂದು ಉತ್ತಮ ಬಾಂಧವ್ಯವನ್ನು ಹೊಂದಿದ್ರು ಕೂಡ ಪ್ರತಿದಿನ ರಾಜಕೀಯದ ಬಗ್ಗೆ, ಒಂದು ರಾಜಕೀಯ ಯೋಜನೆಗಳ ಬಗ್ಗೆ ಮಾತಾಡುವವರೇ ತಮ್ಮ ಊರಿನ ಒಂದು ಕಾಲ್ಬುಡವನ್ನು ಸರಿಯಾಗಿ ಸ್ವಚ್ಛವನ್ನು ಮಾಡುವಲ್ಲಿ ವಿಫಲರಾಗಿದ್ದಾರೆ. ಇದೆಲ್ಲದರ ಕುರಿತಾಗಿ ನಾನು ಮಾತಾಡ್ತಾ ಇದ್ದೆ. ಹೀಗೆ ಮಾತಾಡ್ತಾ ಹೋದರೆ ಇಲ್ಲಿ ಎಷ್ಟು ವ್ಯವಸ್ಥಿತವಾದಂಥ ಒಂದು ನಗರವಾಗಬೇಕಿತ್ತು ಇದು ಅಂತಂದರೆ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇರಬೇಕಿತ್ತು. ಆದರೆ ಅದು ನಡೀತಾ ಇಲ್ಲ. ಯಾಕೆ ಅಂತಂದರೆ ಇದೊಂದು ನ್ಯಾಷನಲ್ ಅಲ್ಲ, ಒಂದು ಸ್ಟೇಟ್ ಹೈವೇ ಹಾದು ಹೋಗುವಂಥ ಒಂದು ಹೆದ್ದಾರಿ ಆಗಿರುವಂಥದ್ದು ಇದು. ಯಾಕೆಂದರೆ ಇದು ಕೊಲ್ಲೂರಿಗೆ ಹೋಗುವಂಥ ಒಂದು ರಸ್ತೆ, ಇದು ಒಂದು ಮೇಯ್ನ್ ಹೆದ್ದಾರಿ ಆಗಿರೋದ್ರಿಂದ ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಪ್ರತಿ ಸರಿಯೂ ಕೂಡ ನಡೀತಾನೆ ಇರಬೇಕಿತ್ತು. ಆದರೆ ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ. ಯಾಕೆ ನಡೀತಾ ಇಲ್ಲ? ಇದೆಲ್ಲ ಒಂದು ಪ್ರಶ್ನೆಗಳನ್ನು ನೋಡ್ತಾ ಹೋದರೆ ಯೋಜನೆಗಳು ಸರಿಯಾಗಿ ರೂಪಿಸ್ತಾ ಇಲ್ವಾ? ಯೋಜನೆಗಳನ್ನು ಸರಿಯಾಗಿ ರೂಪಿಸ್ತಾ ಇದ್ರೂ ಕೂಡ, ಪ್ರಸ್ತಾವನೆಯನ್ನು ಸಲ್ಲಿಸಿದ್ರು ಕೂಡ ಆ ಒಂದು ಯೋಜನೆಗಳು ಅಥವಾ ಅದಕ್ಕೆ ಬೇಕಾದಂಥ ಒಂದು ಅನುದಾನಗಳನ್ನು ತರುವಲ್ಲಿ ವಿಫಲರಾಗಿದ್ದಾರೆ. ಯಾಕೆ ಅವರಿಗೆ ಸರಿಯಾದ ರೀತಿಯಲ್ಲಿ ವ್ಯವಹರಿಸಿ ಅಥವಾ ಮಾಡಲೇಬೇಕು, ಈ ಒಂದು ಯೋಜನೆಗಳನ್ನು ಮಾಡಲೇಬೇಕು ಅಂತ ಯಾವುದೇ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇಲ್ಲ. ಕೇವಲ ಅಧಿಕಾರಕ್ಕೋಸ್ಕರ, ಕೇವಲ ಒಂದು ಹಣವನ್ನು ದುರುಪಯೋಗಪಡಿಸೋದಕ್ಕೋಸ್ಕರ ಅಧಿಕಾರವನ್ನು ಮಾಡ್ತಾ ಇದ್ದಾರೆ ಅಥವಾ ಆ ಒಂದು ಪ್ಲೇಸ್ನಲ್ಲಿ ಕೂತಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಸಂದೇಶ, ಒಂದು ನಗ್ನ ಸತ್ಯ ಈ ಒಂದು ಪ್ರದೇಶಕ್ಕೆ ಹೋದರೆ ಗೊತ್ತಾಗುತ್ತೆ ನಿಮಗೆ. ಇಲ್ಲಿನ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯೊಳಗೆ ಒಮ್ಮೆ ಕಾಲಿಟ್ಟು ನೋಡಿ, ನಿಮಗೆ ಈ ಎಲ್ಲ ಸಮಸ್ಯೆಗಳು ಕಣ್ಣಿಗೆ ಕಾಣುತ್ತೆ. ಈ ವಿಷಯವನ್ನು ದೊಡ್ಡ ಮಟ್ಟದ ಚರ್ಚೆಯನ್ನಾಗಿ ಮಾಡಿದ್ದು ಇದೇ ಕಾರಣಕ್ಕೆ. ಯಾಕೆಂದರೆ ಇದೊಂದು ಅಭಿವೃದ್ಧಿ ಆಗಬೇಕಾದಂಥ ಒಂದು ಪ್ರದೇಶವೇ ಅಭಿವೃದ್ಧಿಯಿಂದ ಕುಂಠಿತವಾಗ್ತಾ ಇದೆ, ಅಭಿವೃದ್ಧಿಯಿಂದ ವಂಚಿತ ಆಗ್ತಾ ಇದೆ. ಇಷ್ಟೆಲ್ಲ ಜನಪ್ರತಿನಿಧಿಗಳಿದ್ದೂ ಕೂಡ ಈ ಒಂದು ಅಭಿವೃದ್ಧಿ ಆಗಲು ವಿಫಲವಾಗ್ತಾ ಇದೆ ಅಂತಂದರೆ ಇನ್ನು ಉಳಿದಂಥ ಒಂದು ಪ್ರದೇಶಗಳಲ್ಲಿ ಸಂಕುಚಿತವಾದಂಥ ಒಂದು ಪ್ರದೇಶಗಳ ಒಂದು ವ್ಯವಸ್ಥೆ ಇನ್ನೇನಾಗ್ಬೋದು, ಅಲ್ಲಿನ ಒಂದು ಸಮಸ್ಯೆಗಳು ಇನ್ನೆಷ್ಟಿರ್ಬೋದು, ಅಲ್ಲಿನ ಒಂದು ಹಣೆ ಬರಹ ಏನೆಲ್ಲ ಇರ್ಬೋದು. ಇದೇ ಒಂದು ಇಷ್ಟೊಂದು ಅಧಿಕಾರಿಗಳು, ಜನಪ್ರತಿನಿಧಿಗಳು, ಇಷ್ಟೊಂದು ಕೈ ಇರುವಂಥವರೇ ಹೀಗೆ ಮಾಡಿದರೆ ಇನ್ನು ಇದೆಲ್ಲದು ಇಲ್ಲದೇ ಇರತಕ್ಕಂಥ ಪ್ರದೇಶದಲ್ಲಿ ಇನ್ನೇನು ವ್ಯವಸ್ಥೆಗಳಾಗ್ಬೋದು? ಅದು ಅವ್ಯವಸ್ಥೆಯ ಆಗರಗಳೇ ಆಗಿರ್ಬೋದಾ? ಅಲ್ಲಿನ ಒಂದು ರಾಜಕೀಯ ಮುಖಂಡರುಗಳನ್ನು ಪ್ರಶ್ನಿಸಿದರೆ ಯಾಕೆ ಈ ಯೋಜನೆಗಳು ಕುಂಠಿತ ಆಗ್ತಾ ಇದೆ, ಯಾಕೆ ಈ ಯೋಜನೆಗಳು ವಿಳಂಬ ಆಗ್ತಾ ಇದೆ, ಅಥವಾ ಈ ಒಂದು ಸಾರ್ವಜನಿಕ ಶೌಚಾಲಯವನ್ನೇ ತೆಗೆದುಕೊಂಡ್ರೆ ಯಾಕೆ ಇಂಥ ಕಾರ್ಯಗಳು ನಡೀತಾ ಇಲ್ಲ ಅಂತ ಕೇಳಿದರೆ ನಮಗೆ ಅನುದಾನಗಳು ಬರ್ತಾ ಇಲ್ಲ, ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ, ಇನ್ನೂ ಟೆಂಡರ್ಗಳಾಗ್ತಾ ಇದೆ, ಹೀಗೆ ಮುಂತಾದ ಒಂದು ರಾಜಕೀಯ ಕಾರಣಗಳು, ಕಾಮಗಾರಿಯ ಕಾರಣಗಳನ್ನು ನೀಡಿ ಅದನ್ನು ಅಲ್ಲೇ ಸ್ಥಗಿತಗೊಳ್ತಾರೆ. ಪ್ರಶ್ನೆಯನ್ನು ಕೇಳಿದವರ ಬಾಯಿ ಮೇಲೆ ಹೊಡೆದಂತೆ ಉತ್ತರವನ್ನು ಕೊಡ್ತಾರೆ. ನಿಮಗೆ ಯಾಕೆ ಬೇಕದು ಅಂತಕ್ಕಂಥ ಪ್ರಶ್ನೆ ಉತ್ತರವನ್ನು ಕೂಡ ನೀಡುವಂಥ ಒಂದು
ಮುಖಂಡರುಗಳನ್ನು ನಾವು ನೋಡ್ಬೋದು. ನಿಮಗೆ ಆಗಲ್ವಲ್ಲ, ಮತ್ತಿನ್ಯಾಕೆ ಕೇಳ್ತೀರಿ ನಮ್ಮ ಹತ್ರ? ನಾವು ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ, ನಾವು ಮಾಡ್ತಾ ಇದ್ದೇವೆ, ಇನ್ನೂ ಕೆಲಸವನ್ನು ಮಾಡ್ತೇವೆ, ಹಲವಾರು ದಿನಗಳಿಂದ ಇಂಥ ಒಂದು ಅನುಮೋದನೆ ನಡೀತಾ ಇದೆ, ಹೀಗೆ ಮುಂತಾದ ರಾಜಕೀಯ ಹಾರಿಕೆ ಉತ್ತರಗಳನ್ನು ಕೊಡೋದರಲ್ಲಿ ಪ್ರತಿಯೊಬ್ಬರು ಕೂಡ ನಿಸ್ಸೀಮರಾಗಿದ್ದಾರೆ ವಿನಃ ಅದನ್ನು ಸರಿ ಮಾಡೋದಕ್ಕೆ ಯಾರೂ ಬರ್ತಾ ಇಲ್ಲ. ಯಾಕೆ ಮುಂದೆ ಬರ್ತಾ ಇಲ್ಲ? ಅವರಿಗೆ ಬರಬೇಕಾದಂಥ ಒಂದು ಅನಿವಾರ್ಯತೆ ಇಲ್ಲ, ಅವರಿಗೆ ಸರಿ ಮಾಡಬೇಕು ಅಂತ ಇಲ್ಲ. ಯಾಕೆ ಅಂದರೆ ಈ ಎಲ್ಲ ಗ್ರಾಮ ಉದ್ಧಾರ ಆಗೋದಾಗಲಿ ಅಥವಾ ಗ್ರಾಮದಲ್ಲಿರ್ತಕ್ಕಂಥ ಒಂದು ಸಮಸ್ಯೆ ನಿವಾರಣೆ ಆಗೋದಾಗಲಿ ಅವರಿಗೆ ಯಾವುದೂ ಕೂಡ ಬೇಕಾಗಿಲ್ಲ. ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಅಧಿಕಾರದ ಒಂದು ಹತಾಶೆ ಅಥವಾ ಅಧಿಕಾರದ ಒಂದು ಆಸೆ ಬಿಟ್ಟರೆ ಮತ್ತಿನ್ನೇನೂ ಇಲ್ಲ. ಯಾಕೆ ಸಾರ್ವಜನಿಕರು ಹಾಗಾದರೆ ಏನು ಮಾಡಬೇಕು? ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸೋರು ಯಾರು? ಈ ಎಲ್ಲ ಸಮಸ್ಯೆಗಳನ್ನು ಉತ್ತರ ಕೊಡಬೇಕಾದವರೇ ಪ್ರಶ್ನೆಗಳನ್ನು ಕೇಳ್ತಾ ಇದ್ದರೆ ಉತ್ತರವನ್ನು ಕೊಡೋರು ಯಾರು? ಎಸ್, ನೀವು ಈ ಪ್ರದೇಶವನ್ನು ನೋಡ್ಬೋದು. ನೀವು ಎಲ್ಲರೂ ಪ್ರವಾಸಿಗರಾಗಿ ಒಂದು ಕೊಡಚಾದ್ರಿಗೆ ಹೋದರೆ ಅಥವಾ ಒಂದು ಕೊಲ್ಲೂರಿಗೆ ಹೋಗಬೇಕು ಅಂತ ಹೋದರೆ ನೀವು ಕೊಡಚಾದ್ರಿಯನ್ನು ಅಥವಾ ಸಿಗಂದೂರವನ್ನು ಪ್ರವೇಶಿಸಬೇಕು ಅಂತಂದರೆ ಈ ನಿಟ್ಟೂರನ್ನು ಪ್ರವೇಶಿಸಬೇಕು. ಅಂಥ ಸಂದರ್ಭದಲ್ಲಿ ಈ ಒಂದು ಸಾರ್ವಜನಿಕ ಶೌಚಾಲಯಕ್ಕೆ ಒಮ್ಮೆ ಭೇಟಿ ಕೊಡಿ. ಆದರೆ ನಿಮಗೆ ಪೂರ್ತಿ ಹೋಗೋದಕ್ಕಾಗೋದಿಲ್ಲ, ಅರ್ಧ ದಾರಿಯಲ್ಲಿ ವಾಪಸ್ ಬರ್ತೀರಿ. ಯಾಕೆಂದರೆ ಕಾರಣ ಏನು ಅಂತಂದರೆ ಅಷ್ಟು ದುರ್ನಾತ ಬೀರ್ತಾ ಇದೆ. ಅಲ್ಲಿನ ಜನರು ವಾಸಿಸ್ತಾ ಇರತಕ್ಕಂಥದ್ದೇ ದುಸ್ಥಿರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಬಂದಂಥ ಪ್ರವಾಸಿಗರು ಹೇಗೆ ಅದನ್ನು ಉಪಯೋಗಿಸ್ತಾರೆ, ಅವರ ಸಮಸ್ಯೆಗಳನ್ನು ಕೇಳೋರು ಯಾರು? ಅವರ ಸಮಸ್ಯೆಗಳನ್ನು ಕೇಳೋರೇ ಕೇವಲ ಕೈಕಟ್ಟಿ ಕುಳಿತುಕೊಂಡ್ರೆ ಮುಂದೆ ಈ ಗ್ರಾಮ ಉದ್ಧಾರ ಆಗೋದಾದರೂ ಹೇಗೆ, ಅಭಿವೃದ್ಧಿ ಆಗೋದಾದರೂ ಹೇಗೆ? ಎಲ್ಲ ಪ್ರಶ್ನೆಗಳನ್ನು ಅಲ್ಲಿನ ಒಂದು ರಾಜಕೀಯ ಮುಖಂಡರಿಗೆ ಕೇಳಿದಾಗ ಅವರು ಪ್ರಶ್ನೆಗಳಿಂದಲೇ ಉತ್ತರವನ್ನು ಕೊಡ್ತಾರೆ ವಿನಃ ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಇದುವರೆಗೂ ಕೊಟ್ಟಿಲ್ಲ. ಕೇಳಿದರೆ ಪ್ರಸ್ತಾವನೆಗಳು, ಮನವಿಗಳು, ಟೆಂಡರ್ಗಳು, ಯೋಜನೆಗಳು ಹೀಗೆ ಮುಂತಾದ ರೀತಿಯಲ್ಲಿ ರಾಜಕೀಯವಾಗಿಯೇ ಮಾತಾಡ್ತಾರೆ. ರಾಜಕೀಯ ವೊಕ್ಯಾಬ್ಯುಲರಿಗಳನ್ನು, ರಾಜಕೀಯ ವರ್ಡ್ಸ್ಗಳನ್ನೇ ಬಳಸ್ತಾರೆ ವಿನಃ ಜನರಿಗೆ ಅರ್ಥವಾಗೋ ರೀತಿಯಲ್ಲಿ ಯಾವುದೇ ಮಾತುಗಳನ್ನು ಆಡ್ತಾ ಇಲ್ಲ. ಜನರಿಗೆ ಸರಿಯಾಗಿ ಅರ್ಥ ಆಗಬೇಕು. ಯಾವ ಕಾರಣಕ್ಕಾಗಿ ಈ ಒಂದು ಕೆಲಸಗಳು ವಿಳಂಬವಾಗಿದೆ ಅಥವಾ ಯಾವ ಕೆಲಸಗಳು ಆಗ್ತಾ ಇಲ್ಲ, ಇದೆಲ್ಲದನ್ನು ಕೂಡ ಜನರಿಗೆ ಅರ್ಥವಾಗೋ ರೀತಿಯಲ್ಲಿ ಮಾತಾಡಬೇಕೇ ವಿನಃ ಇವರ ಒಂದು ರಾಜಕೀಯ ದಾಳ ಏನಿದೆ ಅಥವಾ ರಾಜಕೀಯ ಮಾತುಗಳೇನಿದೆ ಅದನ್ನು ಮಾತ್ರ ಮಾತಾಡಬಾರ್ದು. ಇದರಿಂದ ಸಮಸ್ಯೆ ಆಗೋದು ಅಥವಾ ಒಂದು ಅರ್ಥವೇ ಆಗದೇ ಇರತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋದು ಜನಸಾಮಾನ್ಯರಿಗೆ, ಕಷ್ಟ ಆಗ್ತಾ ಇರ್ತಕ್ಕಂಥದ್ದು ಅವರಿಗೆ.
ಮುಂದೊಂದು ದಿನ ಪ್ರವಾಸವನ್ನು ಮಾಡಿ ಹೋದಂಥ ಕೇರಳ ರಾಜ್ಯದವರು ಇರ್ಬೋದು, ಮಹಾರಾಷ್ಟ್ರದವರಾಗಿರ್ಬೋದು, ಮುಂತಾದ ಒಂದು ರಾಜ್ಯದವರು ಕೂಡ ಇಲ್ಲಿ ಭೇಟಿಯನ್ನು ನೀಡ್ತಾರೆ. ಅವರೆಲ್ಲ ಹೇಳೋದು ಕರ್ನಾಟಕದಲ್ಲಿ ಸ್ವಚ್ಛತೆ ಇಲ್ಲ ಅಂತಲೇ ಹೊರತು ಅದು ಯಾವುದೋ ಒಂದು ಪರ್ಟಿಕ್ಯುಲರ್ ಊರಿನಲ್ಲಿ ಸ್ವಚ್ಛತೆ ಇಲ್ಲ ಅಂತ ಅಲ್ಲ. ಅವ್ರು ಹೇಳುವಂಥದ್ದು ಕರ್ನಾಟಕ ಅದು ಸ್ವಚ್ಛತೆಯಿಂದ ಕೂಡಿಲ್ಲ, ಅಲ್ಲಿ ಪ್ರತಿಯೊಂದು ಕೂಡ ತ್ಯಾಜ್ಯ ವಿಲೇವಾರಿ ಆಗದೆ ಸಮಸ್ಯೆ ಆಗ್ತಾ ಇದೆ, ಸಾರ್ವಜನಿಕ ಶೌಚಾಲಯಗಳು ಕೂಡ ಸಮಸ್ಯೆ ಆಗ್ತಾ ಇದೆ. ಹೀಗೆ ಮುಂತಾದ ವಿಚಾರವಾಗಿ ಅವರು ಮುಂದೊಂದು ದಿನ ಹೋಗಿ ಮಹಾರಾಷ್ಟ್ರದಲ್ಲಿ ಹೇಳ್ತಾರೆ, ಕೇರಳದಲ್ಲಿ ಹೇಳ್ತಾರೆ. ಆಗ ಹೋಗೋದು ನಮ್ಮ ಕರ್ನಾಟಕದ ಮಾನ ಮರ್ಯಾದೆಯೇ ಹೊರತು ಇದೊಂದು ಪರ್ಟಿಕ್ಯುಲರ್ ಆದ ಈ ಒಂದು ಪ್ಲೇಸಿನ ಮಾನ ಮರ್ಯಾದೆ ಅಲ್ಲ. ಇಲ್ಲೇ ಕೇವಲ ಒಂದು 15 ಕಿಲೋಮೀಟರ್ ಮುಂದೆ ಹೋದರೆ, 30 ಕಿಲೋಮೀಟರ್ ಮುಂದೆ ಹೋದರೆ ನಗರ ಮತ್ತು ಹೊಸನಗರಗಳಲ್ಲಿ ಇದೇ ರೀತಿಯಾದಂಥ ಒಂದು ಸಾರ್ವಜನಿಕ ಶೌಚಾಲಯಗಳಿದೆ. ಅಲ್ಲಿ ನೀವು ಒಂದ್ಸರಿ ಭೇಟಿ ನೀಡಿ, ಅಲ್ಲಿ ಎಷ್ಟು ಸ್ವಚ್ಛವಾಗಿದೆ, ಇಲ್ಲೆಷ್ಟು ಸ್ವಚ್ಛತೆಯಿಂದ ಕೂಡಿಲ್ಲ. ಪ್ರತಿಯೊಂದನ್ನು ಒಂದು ತಾಳೆ ಹಾಕಿ ನೋಡಿದಾಗ ಇಲ್ಲಿ ನಿಜಕ್ಕೂ ಅವ್ಯವಸ್ಥೆಯ ತಾಣವಾಗಿದೆ. ನಗರದಲ್ಲೂ ಕೂಡ ಚೆನ್ನಾಗಿದೆ ಸಾರ್ವಜನಿಕ ಶೌಚಾಲಯಗಳು, ಹೊಸನಗರದಲ್ಲೂ ಕೂಡ ಚೆನ್ನಾಗಿದೆ. ಆದರೆ ನಿಜವಾಗಿ ಚೆನ್ನಾಗಿರಬೇಕಾದಂಥ ಇಂಥ ಪ್ರದೇಶಗಳಲ್ಲಿ ಸರಿಯಾಗಿಲ್ಲ. ಇಷ್ಟೆಲ್ಲ ಒಂದು ಪ್ರೇಕ್ಷಣೀಯ ಸ್ಥಳಗಳಿಂದ ಕೂಡಿದ್ರು ಕೂಡ, ಇಷ್ಟೆಲ್ಲ ಒಂದು ಪರಿಸರಕ್ಕೆ ತುಂಬ ಹತ್ತಿರವಾಗಿರ್ತಕ್ಕಂಥದ್ದು, ಇಷ್ಟೆಲ್ಲ ಒಂದು ಪರಿಸರದ ಒಂದು ಸೌಂದರ್ಯಕ್ಕೆ ಹತ್ತಿರವಾಗಿರ್ತಕ್ಕಂಥ ಪ್ರದೇಶದಲ್ಲೇ ಅವ್ಯವಸ್ಥೆಯ ಆಗರವಾಗಿದೆ, ಅವ್ಯವಸ್ಥೆಯ ತಾಣವಾಗಿದೆ ಅಂತಂದರೆ ಇಲ್ಲಿನ ಒಂದು ಜನಸಾಮಾನ್ಯರು ನಿದ್ದೆ ಮಾಡ್ತಾ ಇದ್ದಾರೆ ಅಂಥದ್ದು ಮಾತ್ರ ನಿಜವಾಗ್ಲೂ ನಗ್ನ ಸತ್ಯವಾಗಿ ಪರಿಣಮಿಸಿದೆ, ದುರಂತವಾಗಿ ಪರಿಣಮಿಸಿದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಒಂದು ಕಾರ್ಯವನ್ನು ಈ ಒಂದು ಎಚ್ಚೆತ್ತುಕೊಳ್ತಾರಾ, ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಅಥವಾ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ತಾರಾ ಅಂತಕ್ಕಂಥದ್ದು ಬಹುದೊಡ್ಡ ಪ್ರಶ್ನೆಯಾಗಿದೆ. ಈಗಾಗಲೇ ನಾವು ಅಲ್ಲಿನ ಒಂದು PDO ಅವರಿಗೆ ಕರೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ವಿ, ಆದರೆ ಅವರು ರಿಸೀವನ್ನು ಮಾಡ್ತಾ ಇಲ್ಲ, ಎತ್ತುತ್ತಾ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಆದರೆ ಅವರಿಗೆ ಮಾತಾಡಿದ್ರು ಕೂಡ ಅವರಿಗೆ ಹೇಳ್ತಕ್ಕಂಥದ್ದು ಆದಷ್ಟು ಬೇಗ ಅಭಿವೃದ್ಧಿಯನ್ನು ಮಾಡಿ ಅಂತಕ್ಕಂಥ ಮಾತುಗಳನ್ನು ಹೇಳಬೇಕಾದಂಥದ್ದು. ಯಾಕೆ ನೀವು ಕೈ ಕಟ್ಟಿ ಕುಳಿತುಕೊಂಡಿದ್ದೀರಿ, ಯಾಕೆ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದು, ಯಾಕೆ ನೀವು ಒಂದು ಅಧಿಕಾರಿಯಾಗಿ ಸಾರ್ವಜನಿಕರ ಕಷ್ಟವನ್ನು ಕೇಳಬೇಕಾದವರು ಯಾಕೆ ಕಷ್ಟವನ್ನು ಕೇಳ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆಗಳನ್ನು ಕೇಳಿದರೆ ಅವರು ಯಾವ ರೀತಿಯಾದಂಥ ಒಂದು ಸಮಜಾಯಿಷಿಗೆಯನ್ನು ಅಥವಾ ಹಾರಿಕೆ ಉತ್ತರವನ್ನು ನೀಡ್ತಾ ಇದ್ರು ಅಂತ ಗೊತ್ತಿಲ್ಲ, ಅಥವಾ ಸರಿಯಾದ ಉತ್ತರಗಳು ಏನಿದೆ ಅದನ್ನು ನೀಡ್ತಾ ಇದ್ರು ಅದು ಗೊತ್ತಿಲ್ಲ. ಅವರನ್ನು ಮಾತಾಡಿಸಿದ ನಂತರ ಒಂದು ಪ್ರಯತ್ನವನ್ನು ಮಾಡಬೇಕಾಗಿದೆ. ಆದರೆ ಈ ಒಂದು ವಿಷಯದಲ್ಲಿ ಅಲ್ಲಿನ ಒಂದು ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ರಾಜಕೀಯ ಮುಖಂಡರುಗಳಾಗಿರ್ಬೋದು ಯಾವ ರೀತಿಯಲ್ಲಿ ಇನ್ನಾದರೂ ಕೂಡ ಎಚ್ಚೆತ್ತುಕೊಳ್ತಾರೆ ಅಂತಕ್ಕಂಥದ್ದು ಬಹುದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಈಗಾಗಲೇ ನೋಡಿರೋ ಹಾಗೆ ಹಲವಾರು ಸಮಸ್ಯೆಗಳ ಆಗರವಾಗಿರ್ತಕ್ಕಂಥ ಈ ಒಂದು ನಿಟ್ಟೂರು ಹೊಸನಗರ
ಅಂದರೆ ಹೊಸನಗರ ತಾಲೂಕಿನ ನಿಟ್ಟೂರಿನಲ್ಲಿ ಯಾವ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳು ಬಗೆಹರಿಯುತ್ತಾ? ಹಲವಾರು ವರ್ಷಗಳಿಂದ ಸಮಸ್ಯೆಗಳನ್ನು ಕೇಳಿ ಅಥವಾ ಸಮಸ್ಯೆಗಳನ್ನು ಜನಪ್ರತಿನಿಧಿಗಳಿಗೆ ಹೇಳಿ ಅಲ್ಲಿನ ಜನತೆಗಂತೂ ಸಾಕಾಗಿ ಹೋಗಿದೆ. ಅವರು ಯಾವ ರೀತಿಯಲ್ಲಿ ಇನ್ನು ನಾವು ಮನವಿಯನ್ನು ಸಲ್ಲಿಸಬೇಕು, ಯಾವ ರೀತಿಯಲ್ಲಿ ಗ್ರಾಮ ಸಭೆಯಲ್ಲಿ ತಮ್ಮ ಅಳಲನ್ನು ತೋಡ್ಕೊಳ್ಬೇಕು ಅನ್ನೋದೇ ಅವರಿಗೆ ದೊಡ್ಡ ಚಿಂತೆ ಆಗಿಬಿಟ್ಟಿದೆ. ಅವರಿಗೆ ನಮ್ಮ ಅಭಿವೃದ್ಧಿ ಆಗುತ್ತಾ, ನಮ್ಮ ಜೀವನ ನಿರ್ವಹಣೆ ಸುಂದರವಾಗುತ್ತಾ ಅಂತಕ್ಕಂಥ ಎಲ್ಲ ಪ್ರಶ್ನೆಗಳಲ್ಲೇ ಇನ್ನು ಬಿದ್ದು ಒದ್ದಾಡ್ತಾ ಇದ್ದಾರೆ. ಅದೆಷ್ಟೋ ಜನರಿಗೆ ವಸತಿ ಯೋಜನೆಗಳಲ್ಲಿ ಒಂದು ವಸತಿಯನ್ನು ಕಲ್ಪಿಸೋದಕ್ಕೂ ಕೂಡ ಹಲವಾರು ಬಾರಿ ಗ್ರಾಮ ಪಂಚಾಯಿತಿಯ ಒಂದು ಕಟ್ಟೆಯನ್ನು ಅಲಿಯುವಂಥ ಒಂದು ಸಮಸ್ಯೆಗಳು ಎದುರಾಗಿದೆ. ಗ್ರಾಮ ಪಂಚಾಯಿತಿಯ ಮೆಟ್ಟಿಲಲ್ಲಿ ಕೂತು ಅದೆಷ್ಟೋ ದಿನಗಳ ಕಾಲ ಕಾಯಬೇಕಾದಂಥ ಒಂದು ಸಮಸ್ಯೆಗಳು ಕೂಡ ಎದುರಾಗಿದೆ. ಯಾಕೆಂದರೆ ಅಲ್ಲಿನ ಜನಪ್ರತಿನಿಧಿಗಳು ಎದುರಿಗೆ ತುಂಬ ಚೆನ್ನಾಗಿ ಮಾತಾಡ್ತಾರೆ, ನಂತರ ಕೆಲಸಗಳನ್ನು ಮಾಡೋದಿಲ್ಲ. ಆ ಸಮಯದಲ್ಲಿ ತಮ್ಮ ಮನವಿಗಳನ್ನು ಹೇಳಿದಾಗ ಆಯಿತು ಇವತ್ತು ಸರಿ ಮಾಡ್ತೇವೆ, ನಾಳೆ ಸರಿ ಮಾಡ್ತೇವೆ, ಆದಷ್ಟು ಬೇಗ ಸರಿ ಮಾಡ್ತೇವೆ, ಹೀಗೆ ಮುಂತಾದ ಒಂದು ಹಾರಿಕೆ ಉತ್ತರವನ್ನು ನೀಡಿ ಅವರಿಗೆ ಚಂದವಾಗೋ ರೀತಿಯಲ್ಲೇ ಮಾತಾಡಿ ಬೆಣ್ಣೆ ಸವರಿ ಕಳಿಸ್ತಾರೆ ಅಷ್ಟು ಬಿಟ್ಟರೆ, ಮುಖಕ್ಕೆ ಬೆಣ್ಣೆ ಸವರಿ ಕಳಿಸ್ತಾರೆ ಅಷ್ಟು ಬಿಟ್ಟರೆ ಚಂದ ಮಾಡಿ ಮಾತಾಡಿ ನಂತರದ ದಿನಗಳಲ್ಲಿ ಎಲ್ಲ ಯೋಚನೆಗಳನ್ನು ಬಿಟ್ಟು ಬಿಡ್ತಾರೆ. ಅವರ ಮನವಿಯನ್ನು ಮಾಡಿದವರು ಒಂದು ಕಣ್ಣಳತೆಯ ದೂರದಲ್ಲಿ ಹೋದ ನಂತರ ಅವರಿಗೆ ಆ ವಿಚಾರವೇ ಮರೆತು ಹೋಗಿರುತ್ತೆ. ಹಾಗಾದರೆ ಈ ಎಲ್ಲ ಜನಪ್ರತಿನಿಧಿಗಳು ಕೇವಲ ಅಧಿಕಾರಕ್ಕೋಸ್ಕರ, ಕೇವಲ ಹಣಕ್ಕೋಸ್ಕರ ಅಧಿಕಾರವನ್ನು ತೆಗೆದುಕೊಂಡ್ರ ಅಥವಾ ಗ್ರಾಮ ಪಂಚಾಯಿತಿಯಲ್ಲಿ ಜನಪ್ರತಿನಿಧಿಗಳಾದ್ರ? ಎಲ್ಲ ಪ್ರಶ್ನೆಗಳು ಮೂಡುವಂಥದ್ದು ಸಹಜ. ಇದೆಲ್ಲ ಒಂದು ಸಮಸ್ಯೆಗಳು ಕೇವಲ ನಿಟ್ಟೂರಿನ ಭಾಗದಲ್ಲಿ ಮಾತ್ರ ಅಲ್ಲ, ಈ ಒಂದು ಹೊಸನಗರ ತಾಲೂಕಿನ ನಿಟ್ಟೂರಿನ ಭಾಗದಲ್ಲಿ ಮಾತ್ರ ಅಲ್ಲ, ಹಲವಾರು ಕಡೆಗಳಲ್ಲಿದೆ. ಆದರೆ ಇಂಥ ಒಂದು ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಕೇಂದ್ರ ಬಿಂದು ಆಗಿರತಕ್ಕಂಥ ಈ ಒಂದು ಪ್ರದೇಶದ ಒಂದು ಅಭಿವೃದ್ಧಿ ಆಗಬೇಕಾದದ್ದು ಅನಿವಾರ್ಯ. ಮುಂದಿನ ದಿನಗಳಲ್ಲಿ ಇಲ್ಲಿನ ಒಂದು ಜನಪ್ರತಿನಿಧಿಗಳು ಹೇಗೆ ಎಚ್ಚೆತ್ತುಕೊಂಡು ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಇದೇ ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿ ಮತ್ತು ಮನರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.